This program is brought to you by Sun Premium Refined Sunflower Oil. Powered by Citadel Developers and Amrit Noni. Arogyada Bharavase. Co-sponsored by Janapriya Rice, Calci Bright Toothpaste and Toothbrush, Love Mark Beauty Soap, Satyanath Stores, Abrana Timeless Jewelry, Bangalore, Aruna Masala, Taste and Trust since 1980, McCoy, a promise of happiness, Manasa Amusement Park, KT Specialty, Bhargav Enterprises, The Raymond Shop, Shashi Soap, Shashi Dalli, Koleya Matelli, Birth Beyond, Unity Hospital, Baby Cop Pravahi Quad, Makeup Partner, B+, Wardrobe Partner, Costume Cottage. Dance, mommy, dance. Dance, mommy, dance. Dance, mommy, dance. Mommy, mommy, get it, dance, mommy. Cooking, fighting, side, get it, dance, mommy. Smile, got to face in the dance, mommy. Mommy, mommy, dance, mommy, dance, mommy. Colorful, stage in the lead. ವೆಲ್ ಮತ್ತೆ ವಾಪಸ್ ಇದೇ ವೇದಿಕೆಗೆ ಬಂದು ಅದೇ ಎನರ್ಜಿಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಮತ್ತೆ ಈ ಎನರ್ಜಿಯಲ್ಲಿ ಇನ್ನೇನೋ ಈ ವೇದಿಕೆಯಲ್ಲಿ ಸೃಷ್ಟಿಯಾಗುತ್ತೆ ಅಂತ ಅರ್ಥ ಅಲ್ವಾ? ಸೊ ಒಂದು ವಾರದ ಹಿಂದೆ ಇದೇ ವೇದಿಕೆಯಲ್ಲಿ ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸ್ಗಳನ್ನು ನೋಡಿದ್ದೀವಿ. ಆ್ಯಂಡ್ ಈ ದಿವಸ ಯಾವತ್ತು ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ, ನೀವು ಕಾಯ್ತಾ ಇದ್ರಿ, ಆ್ಯಂಡ್ ಮನೆಯಲ್ಲಿ ಕೂತವ್ರು ಕೂಡ ಕಾಯ್ತಾ ಇದ್ರು. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋನಿ. ಮಮ್ಮಿಗಳು ಬರೀ ಕಿಚನ್ಗೆ ಮಾತ್ರ ಸೀಮಿತ ಅಲ್ಲ, ಮಮ್ಮಿಗಳು ಬರೀ ಮನೇಲಿ ಕೂತ್ಕೊಳ್ಳೋದಕ್ಕೆ ಮಾತ್ರ ಸೀಮಿತ ಅಲ್ಲ, ಮಕ್ಕಳನ್ನ ಆಡಿಸೋದಕ್ಕೆ ಮಾತ್ರ ಸೀಮಿತ ಅಲ್ಲ, ಅವರು ಕೂಡ ಈ ವೇದಿಕೆಗೆ ಬಂದು ಸ್ಟಾರ್ಗಳಾಗ್ಬೋದು ಅಂತ ಪ್ರೂವ್ ಮಾಡಿರೋ ಶೋ. ದಿಸ್ ಇಸ್ ಒನ್ ಶೋ ದಟ್ ಇಸ್ ಬೀನ್ ಲವ್ಡ್ ಬೈ ಎವ್ರಿಬಡಿ. ಬರೀ ಕರಾವಳಿ ಕರ್ನಾಟಕದ ನಾಡಿಮಿಡಿತ ಮಾತ್ರ ಅಲ್ಲ, ಇದು ಈಗ ಕರ್ನಾಟಕದ ನಾಡಿಮಿಡಿತ ಆಗಿ ಬೆಳೀತಾ ಇದೆ. ಅದಕ್ಕೆ ಸಾಕ್ಷಿ ಬೇರೆ ಬೇರೆ ಕಡೆಗಳಿಂದ ಬರುವಂಥ ಕಂಟೆಸ್ಟೆಂಟ್ಗಳು. ಸೊ ಹಾಗಾದರೆ ಇವತ್ತಿನ ಈ ಸಂಚಿಕೆನ ಶುರು ಮಾಡೋಣ. ಎಸ್ ರೆಡಿ ಆಗಿದ್ದೇವೆ. ಬಹಳ ಖುಷಿ ಆಗ್ತಾ ಇದೆ, ಯಾಕಂದರೆ ಅಮ್ಮಂದಿಗೋಸ್ಕರ ಡಾನ್ಸಿಗೋಸ್ಕರ ಕ್ರಿಯೇಟ್ ಆದಂತಹ ಈ ವೇದಿಕೆ. ಅಮ್ಮ ಅನ್ನುವಂತಹ 2 ಅಕ್ಷರಕ್ಕೆ ಎಷ್ಟೊಂದು ಅರ್ಥ ಇದೆ, ಅದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಆಗಲ್ಲ. ಮನೆಯನ್ನು ಕುಟುಂಬವನ್ನು ಒಟ್ಟು ಸೇರಿಸ್ಕೊಂಡು ಹೋಗುವಂಥ ಅಮ್ಮನಿಗೆ ಅವರದ್ದೇ ಆದ ಒಂದು ಪ್ಯಾಷನ್, ಅವರದ್ದೇ ಆದ ಒಂದು ಆಸೆಗಳನ್ನು ಈಡೇರಿಸಲಿಕ್ಕೆ ಮಾಡಿದಂತಹ ವೇದಿಕೆ. ಅದು ಡಾನ್ಸ್ ಮುಖೇನ ಮಾತ್ರ ಅಲ್ಲ, ಮನೆಯ 4 ಗೋಡೆಯನ್ನ ಬಿಟ್ಟು ಹೊರಗೆ ಬಂದು ಏನಾದರೂ ಸಾಧಿಸಬೇಕು ಅನ್ನುವಂಥ ಛಲವನ್ನ. ಬರೀ ಅವರು ಮಾತ್ರ ಸಾಧನೆ ಮಾಡ್ತಾ ಇಲ್ಲ, ಅವರು ಸಾಧನೆನ ನೋಡಿ ಮನೆಯಲ್ಲಿರೋ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ಎಂದು ಎಂಕಲ್ನ ಇಲ್ಲದ ಪೊಣ್ಣು ಇನಿ ಈ ವೇದಿಕೆದ ಮುಖಾಂತರ ಬರ್ತದೆ. ಇಡೀ ಜಿಲ್ಲೆಗಾವಡು ಇಡೀ ರಾಜ್ಯಗಾವಡು ಪರಿಚಯ ಆವೊಂದುಂಡು. ಅಂಚನೆ ಅಕಲ್ನವಲ ಇತ್ತಿನಂಚಿನ ಟ್ಯಾಲೆಂಟ್ ಎಂಚಾವು ಹೊರ ಒಂಚೂರು ಕುಲ್ಲುದಿತ್ತನ ಅವು ನಡೆದವರ ಕುಡಾಪಿದೆ ಬರೋಂದುಂಡು. ವೆರಿ ಟ್ರೂ. ಸೊ ನಾವೆಲ್ಲರೂ ಒಂದು ವಾರ ಕೂತ್ಕೊಂಡಿದ್ದೆವು, ಕಾಯ್ತಾ ಇದ್ವು. ಅದೇ ಲೆಕ್ಕದಲ್ಲಿ ಈ ವಾರ ಸಡನ್ ಆಗಿ ಫುಲ್ ಜೋಶ್ ಬಂದಿದೆ, ಯಾಕಂದ್ರೆ ಹೊಸ ಸಂಚಿಕೆ ಪ್ರಾರಂಭ ಆಗಿದೆ. ಮತ್ತೊಮ್ಮೆ ನಮ್ಮ ಟಿವಿಲಿ ಬರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅಮೃತ್ ನೋನಿ. ಈ ಕಾರ್ಯಕ್ರಮಕ್ಕೆ ಗೊತ್ತು ನಮ್ಮ ಕಾತೊಂದಿತ್ತ ಶೋ ಸ್ಟಾರ್ಟ್ ಆವಡು ಒಂದು ಖಾಲಿ ಶೋ ಸ್ಟಾರ್ಟ್ ಆಯ್ರೆ ಮಾತ್ರ ಕಾತೊಂದಿತ್ತು ಜಾನ್ ಕುಡೊಂಜಿ ವಿಷಯ ಕಾತೊಂದಿತ್ತೆ ಇದೇನ ನನ್ನ ಲೆಪ್ಪೋಡ ಇದೀಗ ಒಂಜಾತ ತರೆಟ್ ಒಂಚೂರು ವೆಲ್ಕಮ್ ಪನ್ನೋಡು ಬೊಕ್ಕ ಎಂಕಲ್ನ ಒಂದು ಇಂಟ್ರೊಡಕ್ಷನ್ ಕೊರೋಡು ಎಂಕಲ್ನ ಈ ಪೊರ್ಲು ಕಂಟದ ಡ್ರೆಸ್ ಹೊಲ್ತುಡ್ದು ಎಂಕಲ್ನ ಮೇಕಪ್ ಏರ್ ಮಾಲ್ತೀನಿ ಡ್ರೆಸ್ ಅಪ್ ಏರ್ ಮಾಲ್ತೀನಿ ಅವು ಪೂರ ಪನ್ನೋಡು ಒಂದು ದಾಲೇಜಿ ನಮ್ಮ ಒಂಜಿ ಕೂಡು ಕುಟುಂಬ. ಆ ಕೂಡು ಕುಟುಂಬ ಒಟ್ಟಿಗಿತ್ತಿನ ಪೊರ್ಲು ಕುಟುಂಬನ ಬೇತೆ ಬೇತೆ ಮಂತನ ಪೊರ್ಲುಂಡ. Okay. Irana Pathiragla Uncle Kenwa. But before that, we would like to say thanks to our wardrobe courtesy. Our beautiful costumes that we are wearing is from Costume Cottage. Thank you so much for this lovely attires. The hair and makeup that has been done is from B+ Unisex Salon, who is our partner as well. Undu maaterla ottiga avondipuna ee show bari sakkattaada successful avondundu maaterla kaatondulleru mummy zepa barondulleru and moolipuna ennottige ipuna ee porlakantada javane that is Anurag. He is waiting for somebody else only. Panna when you show dumpoduundanda ನಮ್ಮ ಕಂಟೆಸ್ಟೆಂಟ್ ನ ಸ್ಟೇಜ್ ಗೆ ಲೆಪ್ಪೋಡುಂದಾಂಡ ಜಡ್ಜಸ್ ಆರ್ ಇಂಪಾರ್ಟೆಂಟ್. ಸೊ ಅಂಚಾದೆ ನಮ್ಮ ಜಡ್ಜಸ್ ನ ಲೆಪ್ಪುನಂಚಿನ ಪೊರ್ತು ಸೊ ಅಕ್ಲಿನ್ ಸ್ಟೇಜ್ ಎಲ್ಲ ಜಡ್ಜಸ್ ಬರ್ಪುಜರಿಗೆ ಗೊತ್ತುನ್ನದ ಏರ್ ಬತ್ತು ಜಿಂಡಲ್ಲ ಆರ್ ಬರ್ಪೇರಂದ ಹೆಂಗ್ ಗೊತ್ತು ಆರೆ ಬೈಜರಿಗೆ ಆರ್ ಬರ್ಪೇರಿಗೆ Hi Japagundu. Anyways, it's my pleasure and privilege to call upon the 3 wonderful judges, choreographers, dancers by themselves and wonderful human beings. Aitha ottiga they have been excellent judges. Apanda ee season de maata comments in porludu korondu dance maltondu onji family da member adu ulleru Pramod Alva, Surat Sanil and Adviti Shetty. Can you ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಜಡ್ಜಸ್ ಗಳಿಗೆ. ಅವರನ್ನ ಜೋರಾದ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಸ್ವಾಗತಿಸಬೇಕು. ಬಲೆ Welcome to the show, sir.
ಅತ್ತೆ ಎಂಕ ಪ್ರಮೋದ್ ಸರ್ ಬಂದಾಗ ಓಟು ಗುಂತೊಂದುಲ್ಲೆರಿಂದಾಂಡ್ ಇತ್ತೀರಿ ಓಟ್ ಪಾಡ್ರೈತೆ ನಾರೆಗೆ ಪಾಡುವಾರಾತ ಅಂಚತ್ತು ದಯಪನ್ನಾಗ ಆರು ಓಟು ಗುಂತಿರಿಂದಾಂಡ್ ಏತ್ ಜನ ಓಟ್ ಪಾಡ್ರ ಕಾತೊಂದುಲ್ಲೆ ದಯಪನ್ನಾಗ ಪ್ರತಿ ಸ್ಕೂಲು ಡಾವಡ್ ಪ್ರತಿ ಒಂಜಿ ಕಾರ್ಯಕ್ರಮ ಗಾವಡು ಪ್ರತಿ ಕಾಂಪಿಟೇಷನ್ ಗಾವಡು ಪ್ರತಿ ಒಂಜಿ ಡಾನ್ಸ್ ಅಂತ ಬಂದಾಗ ಆರ್ 10 ಜನಕ್ಲೆಗ್ ಡಾನ್ಸ್ ಕಲ್ಪದೇರು ಆರ್ ಪ್ರತಿ ಡಾನ್ಸ್ ಇಡ್ಲಾರ್ ದೇವರ ಅದು ಬರ್ಪೇರು ಅವು ಪೂರ ಸರಿ ಅಂಚ ಅದು ದೇವರ ಓಟು ಗುಂತು ದೇವರಿಗೆ ಓಟು ಪಾಡೋದು ನಕ್ಲುಲ್ಲೆ ಅಲ್ಲ ಈ ಮೂಲು ಉಂತು ದಿನ 3 ಜನ ಉಂತುಂಡ ಏರಿಗೆ ಓಟ್ ಪಾಡುವಾರು ಪನ್ಲೆ ಕುಡರ ಪನ್ಲೆ ಓ ಮೂಲು ಉಂತು ದಿನ 3 ಜನ ಎಲೆಕ್ಷನ್ ಉಂತುಂಡ ಏರಿಗೆ ಓಟ್ ಪಾಡುವಾರು ಕುಡರ ಪನ್ಲೆ ಪ್ರಮೋದ್ ಸರ್ ಒಂಜಿ ಬಾರಿ ಎಡ್ಡೆ ಹ್ಯೂಮನ್ ಬೀಯಿಂಗ್ ಅರೆಗ್ ಮಸ್ತ್ ನಲ್ಲ ಜವಾಬ್ದಾರಿ ಉಂಡು ಡಾನ್ಸ್ ಪನ್ಪಿನ ದುಂಬು ಕೊನೆರೆ ಅರೆಡ್ದು ಮಸ್ತ್ ನನ್ನ ಈ ಬೇಲೆ ಆಯರ್ ಉಂಡು ಅಂಚನೆ ಸೂರಜ್ ಸರ್ ಅಂಚನೆ ಮಸ್ತ್ ಕಾಲೇಜ್ ಮಸ್ತ್ ಕಾಂಪಿಟೇಷನ್ಸ್ ಮಸ್ತ್ ಸ್ಟೂಡೆಂಟ್ಸ್ ಐತ ಒಟ್ಟಿಗೆ ಫಿಲ್ಮ್ಸ್ ಎಲ್ಲ ಬಿಸಿ ಉಳ್ಳೇರು ಸೊ ಅರ್ನಲ್ಲ ಮಸ್ತ್ ಜವಾಬ್ದಾರಿ ಉಂಡು ಅತಿ ಆರೊಂಜಿ ದಾದೆ ಪುಚ್ಚದ ಕಿನ್ನಿ ಅಂಚಿ ಇಂಚಿ ಅಂಚಿ ತಿರ್ಗ ಒಂದುಲ್ಲರತ್ತ ಆರು ಅಲ್ಲಿ ಉಂತಡುವರೆ ಪನ್ನೊಂದುಲ್ಲೆ ಮೂಲು ಗಟ್ಟಿಡು ಉಂತಲೆ ಇತ್ತೆ ಮುಕುಲ್ ರಾಜ್ ನಾನು ಯಾನ್ ಒಂಜಿ ವೇಳೆ ಸೂರಜರಿಗೆ ಓಟ್ ಪಾಡಿ ಅಂದಾಂಡ ಪ್ರಮೋದ್ ಸರ್ಗೆ ಬೇಜಾರು ಹಾಪುಂಡು ಪ್ರಮೋದ್ ಸರ್ಗೆ ಓಟ್ ಪಾಡಿ ಅಂದಾಂಡ ಅರೆಗೆ ಬೇಜಾರು ಹಾಪುಂಡು 2 ಜನಕ್ಕೆ ಬೇಜಾರ ಬಲ್ಲಿ ನಾನು ಅದ್ವಿತಿಗೆ ಓಟ್ ಪಾಡು ವೆಲ್ಕಮ್ ಟು ದ ಶೋ ಪ್ಲೀಸ್ ಟೇಕ್ ಯು ಹಾಟ್ ಸೀಟ್ ನಿಖಿಲ್ 3 ಜನ ಪೋದು ವಿಲ್ ಸ್ಟಾರ್ಟ್ ಜಡ್ಜಿಂಗ್ ಯು ಲುಕಿಂಗ್ ಗಾರ್ಜಿಯಸ್ ಅದ್ವಿತಿ ಲುಕಿಂಗ್ ವೆರಿ ಫ್ಯಾಬ್ಯುಲಸ್ ವೆಲ್ಕಮ್ ಒನ್ಸ್ ಅಗೇನ್ ಆಂಡಲ ಓಟ್ ಪಾಡ್ನ ಪಾಡೋನೆ ವೆಲ್ ಈ ಕಾರ್ಯಕ್ರಮನ ಶುರು ಮಾಡೋಣ ನಮ್ಮ ಜಡ್ಜಸ್ಗಳು ಅಲ್ಲಿ ಕೂತ್ರೇನೆ ಕಾರ್ಯಕ್ರಮ ಶುರು ಮಾಡೋಕ್ಕಾಗೋದು ಸೊ ನಿಮಗೋಸ್ಕರ ನಿಮ್ಮ ಸಿಂಹಾಸನಗಳು ಕಾಯ್ತಾ ಇದೆ ಸೊ ಪ್ಲೀಸ್ ಬಿ ಸೀಟೆಡ್ ಅತಿ ಯಾನಾಡೆ ಪೋಕ ಅಂದಿತ್ತೆ ಬಕರ ಡಣ್ಣನ ಕುಲುಪುನಾಗ ಎಂಕದೆ ಬೋಡಿಗೆ ಕುಲ್ಲ ತಂಪೋಪೇರು ಪೊರ್ಲುಡೆ ಜಾಗತ್ತೆ ಒರಿಯಡನೆ ಬಾರಿ ಬಚಾವ್ ಮಲ್ಪುನ ಕಷ್ಟ ಮೂಲ ಬಚಾವ್ ಮಲ್ಪೋಡು ಅವಲ್ಲ ಬಚಾವ್ ಮಲ್ಪೋಡು ಬಾರಿ ಬಂಗಾಂಡು ಎನಿವೇಸ್ ಕಮಿಂಗ್ ಬ್ಯಾಕ್ ಟು ದ ಶೋ ವಿ ಆರ್ ಸ್ಟಾರ್ಟಿಂಗ್ ವಿತ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಫಸ್ಟ್ ರೌಂಡ್ ಅಲ್ಲಿ ಇದ್ದೀವಿ ಪ್ರತಿಯೊಂದು ಮಮ್ಮಿ ಕೂಡ ಒಂದು ಫಿಲ್ಮಿನ ಕ್ಯಾರೆಕ್ಟರ್ ಅನ್ನ ತಗೊಂಡು ಬರ್ತಾ ಇದ್ದಾರೆ ಯೂಶಲಿ ಒಂದು ಹೀರೋಯಿನ್ ಅಂತ ಹೇಳಿದ್ರೆ ಆ ಫಿಲ್ಮಿಂದ ಒಂದು ಅರ್ಧ ಹಾಡು ಈ ಫಿಲ್ಮಿಂದ ಒಂದು ಅರ್ಧ ಹಾಡು ಇದರಿಂದ ಮಾಡ್ಕೊಂಡು ಮೆಡ್ಲೆ ಮಾಡ್ತಾರೆ ಆದ್ರೆ ಇದರಲ್ಲಿ ಒಂದೇ ಫಿಲ್ಮಲ್ಲಿ ಒಂದೇ ಕ್ಯಾರೆಕ್ಟರ್ ಅನ್ನ ಇಟ್ಕೊಂಡು ಮಾಡುವಂತಹ ಒಂದು ಕಾನ್ಸೆಪ್ಟ್ ವಿಭಿನ್ನವಾಗಿ ಬಹಳ ಕ್ರಿಯೇಟಿವ್ ಆಗಿ ಮಮ್ಮೀಸ್ ಇದನ್ನ ತಗೊಂಡು ಬರ್ತಾ ಇದ್ದಾರೆ ಈ ವಾರದಲ್ಲಿ ಈ ಎಪಿಸೋಡ್ನಲ್ಲಿ ಏನೆಲ್ಲ ಕ್ರಿಯೇಟಿವಿಟಿ ಏನೆಲ್ಲ ಎನರ್ಜಿ ಪ್ಯಾಕೆಟ್ಸ್ ಕಾಯ್ತಾ ಇದೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೇವೆ ಹಾಗಾದ್ರೆ ಫಸ್ಟ್ ಕಂಟೆಸ್ಟೆಂಟ್ ನ ಸ್ಟೇಜಿಗೆ ಕರೆಯೋಣ ಎಸ್ ಈ ಶೋನ ಶುರು ಮಾಡ್ತಾ ಇದೀವಿ ಹೊಸ ಎಪಿಸೋಡ್ ಒಂದು ಸ್ವಲ್ಪ ಚೈತನ್ಯ ಬೇಕಲ್ಲ ಶೋ ಅಲ್ಲಿ ಕನೆಕ್ಷನ್ ಅಪ್ಪ ಆ ಚೈತನ್ಯ ಜೊತೆ ಮಮ್ಮೀಸ್ ಬರುವಾಗ ಮಿಸ್ ವರ್ಲ್ಡ್ ತರ ಬರ್ತಿದ್ರೆ ಹೇಗಾಗ್ತಿತ್ತು ಅನ್ನುವಂಥದ್ದು ಕೂಡ ಇದೆ ಅಲ್ವಾ ಮಿಸ್ ವರ್ಲ್ಡ್ ಎಲ್ಲ ನಾವು ಸುಮಾರು ಕಡೆಯಲ್ಲಿ ಹೇಳಿದೀವಿ ಮಂಗಳೂರಲ್ಲಿ ಏನಿಲ್ಲ ಅಂತ ಇಲ್ಲ ಮಿಸ್ ವರ್ಲ್ಡ್ ಕೂಡ ಮಂಗಳೂರಲ್ಲೇ ಇದ್ದಾರೆ ಸೊ ನಮ್ಮ ಮಂಗಳೂರಿಗೆ ಆ ಕೀರ್ತಿಯನ್ನು ತಂದು ಕೊಟ್ಟಂತಹ ಐಶ್ವರ್ಯ ರೈ ಅವರನ್ನ ಈ ವೇದಿಕೆಯಲ್ಲಿ ನಾವು ನೋಡಬೇಕು ಅಂತ ತುಂಬ ಆಸೆ ಆದರೆ ನಾನು ಆಗಲೇ ಹೇಳಾಗಿದೆ ಈ ಶೋಗೆ ಚೈತನ್ಯನ ತುಂಬಬೇಕು ಅಂತ ಸೊ ಐಶ್ವರ್ಯ ಅಂತೂ ಬಂದೇ ಬರ್ತಾರೆ ಐಶ್ವರ್ಯ ಬರ್ತಾ ಇದೆ ಎಲ್ಲರಿಗೂ ಯಾರೆಲ್ಲ ಇಲ್ಲಿ ಬಂದು ಡಾನ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಐಶ್ವರ್ಯ ಬರ್ತಾ ಇದೆ ಚೈತನ್ಯನ ಸ್ಟೇಜಿಗೆ ಕರೀತಾ ಇದ್ದೀವಿ ಸೊ ನಮ್ಮ ಮೊದಲ ಕಂಟೆಸ್ಟೆಂಟ್ನ ವೇದಿಕೆಗೆ ಸ್ವಾಗತಿಸುವಂಥ ಸಮಯ ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು ಪ್ಲೀಸ್ ವೆಲ್ಕಮ್ ಚೈತನ್ಯ ಆನ್ ಸ್ಟೇಜ್ शादी की बात करने आए हो दलाल हो वापस चले जाइए हमें नहीं चाहिए बारिश का बोसा है कोसा है कोसा है बारिश का बोसा है चल 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 बहता चल
तकदिमी तकझणु दिनग्लाम गरी गिಡ तೈ तकदिमी तकझणु दनि गिಡ तुम तक दनि गिಡ तुम तक दनि गिಡ तुम ता मैं जा रही हूँ। जो मेरी मर्जी है वो आपको पसंद नहीं। अब देश आजाद है तो आपकी बेटी क्यों नहीं? मुझे मेरा साथी मिल गया है, चिंता मत करना, मैं खुश रहूंगी। आपकी सुजाता। ಎಸ್, ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ನ ನೋಡ್ಕೊಂಡು ಬಂದ್ವಿ. ಅದ್ರ ಜೊತೆಗೆ ಒಂದು ಅದ್ಭುತವಾದ ಕೊಡೆ ನೋಡ್ತಾ ಇದ್ದೀನಿ. ಇದನ್ನು ನೋಡಿ ನನಗೆ ಅನಿಸ್ತಾ ಇದೆ, ಮಳೆಗಾಲಕ್ಕೆ ಯೂಸ್ ಮಾಡ್ಬೋದು, ಬೇಸಿಗೆ ಕಾಲಕ್ಕೆ ಯೂಸ್ ಮಾಡ್ಬೋದು ಇದನ್ನು. ಚೈತನ್ಯ ಅವರೇ, ನೀವು ಐಶ್ವರ್ಯ ರೈ ಆಗಿ ಗುರು ಸಿನಿಮಾದಲ್ಲಿ ಅವ್ರು ಏನು ಮಾಡಿದ್ದಾರೆ ಅದನ್ನು ಈ ವೇದಿಕೆಯಲ್ಲಿ ತೋರಿಸಿದ್ದೀರಾ. ಸೊ ಅದಕ್ಕಿಂತ ಮುಂಚೆ ನಿಮಗೆ ವೆಲ್ಕಮ್ ಟು ಡಾನ್ಸ್ ಮಮ್ಮಿ ಡಾನ್ಸ್. ಆ್ಯಂಡ್ ಹೇಗೆ ಅನ್ನಿಸ್ತು ಡಾನ್ಸ್ ಮಾಡಿ? ಖುಷಿ ಆಯ್ತಾ? ಒಂಚೂರು ಚೈತನ್ಯ ಬರೋಡಿ ಇರ್ನೂಲ ಹಿಡಿದು ಇವ್ರು ಡೈಲಿ ಅಮೃತ ನೋಡಿ ಬರೋಡಿ ಆತನ ಒಂಜಿ ನಮ್ಮ ಜನಪ್ರಿಯ ಕುಚ್ಚಲಕ್ಕಿ ಒಂಚೂರು ಎಕ್ಸ್ಟ್ರಾ ದೆತ್ತೊಂದು ಒನಸ್ಮನ್ ಪೊಡಿ. ಸೊ ಇರಾಗ ಡಾನ್ಸ್ದ ಮಿತ್ತು ಮಸ್ತ್ ಮೋಕೆ ಉಂಡೊಂದು ಎಂಗುಲ್ಕೆಯಿಂದ. ಸೊ ಇರ್ನ ಡಾನ್ಸ್ದ ಜರ್ನಿ ಅದೇ. ಓಕೆ, ಸೊ ಇತ್ತ ಏತು ಸಮಯ ಹಿಡಿದು ಬೊಕ್ಕ ಡಾನ್ಸ್ ಮಾಡ್ತಂದುಲ್ಲ? 3 ವರ್ಷ ಹಿಡಿದು ಬೊಕ್ಕ ಇತ್ತ ಕೂಡ ಸ್ಟೇಜಿಗೆ ಬೈದಾರೆ. ಲವ್ಲಿ. ಸೊ 3 ವರ್ಷ ಹಿಡಿದು ಬೊಕ್ಕ ಸ್ಟೇಜಿಗೆ ಬೈದಾರೆ. ನಮ್ಮ ಜಡ್ಜಸ್ ಇತ್ತೆ ಅಲ್ಪ 3 ವರ್ಷ ಹಿಡಿದು ಬೊಕ್ಕ ಈ ಸ್ಟೇಜಿಗೆ ಬತ್ತಿ ಬೊಕ್ಕ ಇನ್ನು ಪರ್ಫಾರ್ಮೆನ್ಸ್ ಎಂಚ ಆತನಂತ ಪಂದ್ರೆ ಕಾತಂದುರ್ಲೇರಿ. ಸೊ ಐ ವಿಲ್ ಗೋ ವಿತ್ ಅದ್ವಿತಿ ಶೆಟ್ಟಿ. ಹಾಯ್ ನಾನೇ ವಾಯ್ಸ್ ಬರೋದು ಇಚ್ಚಿದ್ನ ಜೋರು ಪನ್ಲೆ. ಹಾಯ್ ಓಕೆ ಚೈತನ್ಯ, ಫಸ್ಟ್ ಆಫ್ ಆಲ್ ಬ್ಯೂಟಿಫುಲ್ ಸಾಂಗ್ ಸೆಲೆಕ್ಷನ್ ಇನ್ ಒನ್ ಆಫ್ ಮೈ ಫೇವ್ರೆಟ್. ಕ್ರಿಯೇಟಿವಿಟಿ ಬರ್ತದೆ. ಐ ಥಿಂಕ್ ನಾನೊಂಚೂರು ಬೆಟರ್ ಮಂದೊಲಿರೆಗ್ ಇನ್ ಟರ್ಮ್ಸ್ ಆಫ್ ಪ್ರಾಪ್ಸ್ ಯೂಸೇಜ್ ಒಂಚೂರು ಕಮ್ಮಿ ಇತ್ತಳು. ಬಟ್ ಎಂಕ್ ಓ ಪೋರ್ಷನ್ ಇಷ್ಟ ಅನ್ಪಂಡ ರೇನ್ ಬೀಟ್ಸ್ಗೆ ವಾಟರ್ ಸೌಂಡ್ಗೆ ಇರ್ ಕೆಲವೊಂಜಿ ಕಡೆ ಸ್ಟೆಪ್ಸ್ ಮಂತಾರೆ ಅವು ಮಸ್ತ್ ಕ್ಯೂಟ್ ಆದಿತ್ತು, ಒಂಜಿ ನಮಗೆ ಡಿಫ್ರೆಂಟ್ ಆದಿತ್ತು. ಆ್ಯಂಡ್ ಇರ್ ನನಾಲ ಜಾಸ್ತಿ ಎನರ್ಜಿ ಪಾಡೋಡು. ಯು ಶುಡ್ ಓಪನ್ ಅಪ್. ಇರೋ ದಾದನ ಫಿಯರ್ಡ್ ಉಲ್ಲರ್ ಅತ್ತು ನರ್ವಸ್ ಆದಿತ್ತಾರೆ ಚೂರು ಗೊತ್ತಾಂಡ್ರಿ. ಐಕ್ ನೆಕ್ಸ್ಟ್ ಟೈಮ್ ನಾನೆಲ್ಲ ಜಾಸ್ತಿ ಎನರ್ಜಿ ಮನ್ಪ್ಲೆ ಬಿಕಾಸ್ ಯು ಆರ್ ಅ ಗುಡ್ ಡಾನ್ಸರ್. ಆಲ್ ದ ಬೆಸ್ಟ್ ಇನ್ ದ ನೆಕ್ಸ್ಟ್ ರೌಂಡ್ಗೆ ಸಿಲೆಕ್ಟ್ ಆಯಂಡ. ಥ್ಯಾಂಕ್ ಯು ಸೋ ಮಚ್. ಅಂಚನೆ ಸೂರಜ್ ಸರ್, ಈ ಪರ್ಫಾರ್ಮೆನ್ಸ್ದ ಬಗ್ಗೆ ಹಿಡ್ದಾದ ಪಂಪ. ಹಾಯ್ ಚೈತನ್ಯ. ಯಾನ್ ಆಡಿಷನ್ ಇಟ್ಟ ಪಾತ್ರ ನಂಗೆ ನೆನಪುಂಡು. ಇದು ಮೂಡಬಿದ್ರೆರ್ದು ಅದೇ ಮೂಡಬಿದ್ರೆರ್ದು ಒಂಜಿ ಊರು ಪಂದಿತ್ತಾರೆ ಕೆಲ್ಲಪುತ್ತಿ ಇರು ಪಂದಿತ್ತಾರೆ. ಅಲ್ಪ ಡಾನ್ಸ್ಗೆ ಆತ ಫೆಸಿಲಿಟೀಸ್ ಇಜ್ಜಿ ಆ್ಯಂಡ್ ಯಾನೇ ಓನ್ ಕೊರಿಯೋಗ್ರಾಫ್ ಮಂತ್ ಬೈದಿತ್ತೆ. ಆ್ಯಂಡ್ ಇಫ್ ಐ ಆಮ್ ನಾಟ್ ರನ್ ಇರ್ ಪೆಂಡಿಂಗ್ ದಿತ್ತಾರೆ ಫಸ್ಟ್ಗೆ ಸೆಲೆಕ್ಟ್ ಆಯ್ಯಾರ ಪೆಂಡಿಂಗ್ ದಿತ್ತಾರೆ ಬೊಕ್ಕ ಸೆಲೆಕ್ಷನ್ ವೇಟಿಂಗ್ ದಿತ್ತಾರೆ ಬೊಕ್ಕ ಸೆಲೆಕ್ಷನ್ ಆಯ್ತು. ಕಂಗ್ರ್ಯಾಚುಲೇಷನ್ಸ್ ಇಡೆ ಮುಟ್ಟ ಬೈದಾರೆ. ಆ್ಯಂಡ್ ಈ ಡಾನ್ಸ್ ಎಂಚ ಕೊರಿಯೋಗ್ರಾಫರ್ ಮುಖಾಂತರ ಕಲ್ತಾರ ಅತಿ ಎಂಚ ಯಾನ್ ದಾಯಕ್ ಏನು ಪಂಡ ಇರ್ ಲಾಸ್ಟ್ ಟೈಮ್ ಎಂಕ್ ಕೊಡ್ತಿನ ಇನ್ಫಾರ್ಮೇಷನ್ ಪ್ರಕಾರ ಒಂಜಿ ಹಳ್ಳಿರ್ದು ಬರ್ತದೆ ಇರು ಕಷ್ಟ ಬರ್ತದೆ ಇಡೆ ಮುಟ್ಟ ಬೈದಾರೆ. ಏನಂತಾದ ಪಂಡ ಹಳ್ಳಿಡು ಬರ್ತಿನ ಪ್ರತಿ ಪ್ರತಿಭೆಲೆಗ್ಲ ಎಂಕುಲು ಬೇರೆ ಬಟ್ಟು ಸಹಾಯ ಮನ್ಪೋಡು ಅತ್ತೆ ಎನ್ಕರೇಜ್ ಮನ್ಪೋಡು ಬಂತನ ಇಂಕಲ ವೇದಿಕೆದ ಉದ್ದೇಶ. ಐಗೋಸ್ಕರ ಅಂಕೇನೆ ಈ ರೇತ್ ಡಿಫಿಕಲ್ಟ್ ಲೆವೆಲ್ ದೊತ್ತೊಂದು ಇಡೆ ಮುಟ್ಟ ಬರೋಂದುಲ್ಲರ ಐಕೆ ಅನ್ಕೇನೆ ಅಂಚದು ಮಲ್ಲೇಜಿ. ಆ್ಯಂಡ್ ಇನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಪನೋಡಂದಾಂಡ ಆಡಿಷನ್ ಹಿಡ್ದು ಇತ್ತೆ ಇರು ಪರ್ಫಾರ್ಮೆನ್ಸ್ ಕೊಡ್ತೀನ ಲಾಯ್ಕ್ ಆತನು ದಾಯಪಂಡ ಆಡಿಷನ್ ಇರ್ ಮಸ್ತ್ ನರ್ವಸ್ ಇತ್ತಾರೆ. ಇತ್ತಲ್ಲಿ ಉಂಡು ನರ್ವಸ್ನೆಸ್ ಯಾನ್ ಇಜ್ಜಿ ಪನ್ಪುಜಿ. ಬಟ್ ಐಡ್ದು ಒಂದು ಡಾನ್ಸ್ ಒಂಚೂರು ಬೆಟರ್ ಹತ್ಬೋದಿತ್ತು. ಆಡಿಷನ್ ಗೋ ಸಾಂಗ್ ಬಂದಿತ್ತಾರೆ ಇರ್ಪನ್ಲೆ ಅವಲ ಮರತ್ ಪೋಣ ಚಮ್ ಚಮ್ ಚಮ್. ಓಕೆ ಓಕೆ ಫೈನ್. ಇನ್ನಿದಾದ ಪಂಡ ಇನ್ನು ಕೊರಿಯೋಗ್ರಾಫರ್ ಬೈದರೆ ಇಜ್ಜಿ ಕೊರಿಯೋಗ್ರಾಫರ್ ಗೊತ್ತುಂಡ ತಿರುಗಿ ಅರ್ಥ ಆತಿಜೆ ಗೊತ್ತಿಜೆ ದಾಯಪಂಡ ನಮ್ಮ ಮೂಲ ಕ್ಯಾರೆಕ್ಟರ್ ರೌಂಡ್ ಮಂತೊಂದುಲ್ಲ
ಗುರು ಫಿಲ್ಮ್ಡ್ ಐಶ್ವರ್ಯ ಎಂಚ ಕ್ಯಾರೆಕ್ಟರ್ ಪಂಡಾರ್ನ ಡ್ರೆಸ್ಸಿಂಗ್ ಆವಡ್ ಅರ್ನ ಬಾಡಿ ಲ್ಯಾಂಗ್ವೇಜ್ ಆವಡ್ ಅವು ಬೋಡಿತ್ತೇನೆ ತುಯ್ಯರೆ ಇರ್ನ ಕಾಸ್ಟ್ಯೂಮ್ ಡಾನ್ಸ್ ಕಾಸ್ಟ್ಯೂಮ್ ದಕ್ಕನುಂಡು ಐಟಿ ಇರ್ ತೂದು ಪರಿತೆ ವಿಡಿಯೋ ತುಯ್ಯರ್ಡಿರೆ ಗೊತ್ತುಂಡು ಒಂಜಿ ಹಳ್ಳಿದ ಪೊಣ್ಣದಾರೆ ಎಂಚ ಬರಸೋರೆ ಸಾಂಗ್ ಮಂದಿರ್ ಆ ರೀತಿ ಪೂರ ಬೋಡಿತ್ತೇನೆ ಆ್ಯಂಡ್ ಡಾನ್ಸಿಂಗ್ ವೈಸ್ಲ ನಲ್ಲ ಒಂತೆ ಸ್ಟ್ರಾಂಗ್ ಆದ ಬೋರ್ಡ್ ಆ್ಯಂಡ್ ಐ ಜಾಸ್ತಿ ದಾದ ಬೋರ್ಡ್ ಪಂಡ ಇರ್ ಖುಷಿ ಖುಷಿಟ್ಟು ಕಾನ್ಫಿಡೆನ್ಸ್ ಆದಿತ್ತಡ ಐಕ್ ಇರಿಗೆ ಜಾಸ್ತಿ ಮಾರ್ಕ್ ತಿಕ್ಕೊಂಡು ಸೊ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಂಡ್ ಎಂಚ ಕಾನ್ಫಿಡೆನ್ಸ್ ಇಡುಪ್ಪೋರ ಅವೇನೊಂಚೂರು ಕಾನ್ಫಿಡೆನ್ಸ್ ಇಡ್ಪಲ್ಲೆ ತುಗ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಂಡ ಕಾನ್ಫಿಡೆನ್ಸ್ ಇಡುಪ್ಪೋರ ಈ ಜಾಯ್ಜಿ ಉಪ್ಪೋರ ಜೋರುಡು ಎಸ್ ಸರ್ ಬನ್ನೋಡು ಜೋರುಡು ಬೊಬ್ಬೆ ಬಾಡ್ಲಿ ಒಬ್ಬ ಬೆದ್ರಾಕಿ ನಡೀತಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಸ್ ಪ್ರಮೋದ್ ಸರ್ ಈ ಪರ್ಫಾರ್ಮೆನ್ಸ್ ಬಗ್ಗೆ ಈಡ್ದಾದ ಪನ್ಪರ್ ಹಾಯ್ ಚೈತನ್ಯ ಹಾಯ್ ಸರ್ ಡೆಫಿನೆಟ್ಲಿ ಇರ್ನ ಆಡಿಷನ್ಸ್ ದ ಪರ್ಫಾರ್ಮೆನ್ಸ್ ಏತೋ ಬೆಟರ್ ಉಂಡು ಥ್ಯಾಂಕ್ ಯು ಇರ್ನೆಟ್ ಇರ್ನ ಇರೆಗೆ ಕಂಪೇರ್ ಮಲ್ತಂಡ ಇಂಪ್ರೂವ್ ಆವೊಂದೇ ಉಲ್ಲಾರ್ ನಲ್ಲ ಒಂಚೂರು ಕಾನ್ಫಿಡೆನ್ಸ್ ಬೋರ್ಡ್ ಇರೆಗಾತೆ ಬೊಕ ಐನಾತ್ ಎನರ್ಜಿ ಪಾಡೋಡು ಡಾನ್ಸ್ ಓಕೆ ಶೋಕ್ ಮಲ್ತಾರೆ ಗಾಡ್ ಬ್ಲೆಸ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಚೈತನ್ಯ ಈ ಸ್ಟೇಜ್ಗೆ ಬರ್ತಾರೆ ಅಂಚನೆಯನ್ನ ಪರ್ಫಾರ್ಮೆನ್ಸ್ ಅನ್ನು ಕೊರಿಯರು ನೆಕ್ಸ್ಟ್ ರೌಂಡ್ಗೆ ಕಾತೊಂದು ಪ್ಲೇ ಆಯ್ತಾ ಒಟ್ಟಿಗೆ ಒಂಚೂರು ಎನರ್ಜಿ ಜಿಂಜಾಲೆ ಅನ್ಪಂಡೆ ನಮ್ಮಡ ಅಮೃತ್ ನೋಣಿ ಉಂಡು ನಮ್ಮಡ ಜನಪ್ರಿಯ ಕುಚಲಕ್ಕಿ ಉಂಡು ಬೋಡಿತ್ತು ನಾಡ ಬೇಬಿ ಕಾಪ್ ಉಂಡು ಸೊ ಒಂದು ಪೂರ ಎನರ್ಜಿ ಕೊರ್ಪು ಅಂಚಿನವೆ ಸೊ ಅಂಚ ಅದು ಐನಾತ್ ಎನರ್ಜಿ ಜಿಂಜಾಲೆ ಆ್ಯಂಡ್ ವಿ ವಾಂಟ್ ಟು ಸಿ ಯು ಬ್ಯಾಕ್ ವಿತ್ ಅ ಲಾಟ್ ಆಫ್ ಎನರ್ಜಿ ಓಕೆ ಜೋರಾದ ಚಪ್ಪಾಳೆ ಬರಬೇಕು ಚೈತನ್ಯ ಅವರಿಗೆ ಅದ್ರ ಜೊತೆಗೆ ನಿಮಗೆ ಮಳೆ ಅಂದರೆ ಇಷ್ಟ ಅಂತ ಅಂದ್ಕೊಳ್ತೀನಲ್ವಾ ಯಾಕಂದರೆ ಆಡಿಷನ್ ರೌಂಡಲ್ಲೂ ಚಮ್ ಮಾಡಿದ್ರೆ ಅದು ಮಳೆ ಸಾಂಗ್ ಇಲ್ಲೂ ಬರೆಸೋರೆ ಈ ಕೊಡೆನೂ ಹಾಗೆ ಇದೆ ಮಳೆ ಬಂದರೂ ಒದ್ದೆ ಆಗಬೇಕು ಆ ಥರ ಕೊಡೆ ಇದು ತಗೊಳ್ಳಿ ಈ ಕೊಡೆ ನಿಮಗೆ ತುಂಬ ಯೂಸ್ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್ ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋಣಿ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ನ ನೋಡಿದ್ದೀವಿ ಮುಂದಿನ ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಬೇಕು ಅಂತಾದರೆ ಒಂದು ಸಣ್ಣ ಬ್ರೇಕ್ನ ನಾವು ತಗೋಬೇಕು ಸೊ ಆ ಬ್ರೇಕ್ನ ತಗೋತಾ ಇದ್ವಿ ನೀವು ಎಲ್ಲಿಗೆ ಹೋಗಬೇಡಿ ಬ್ರೇಕ್ನ ನಂತರ ವಾಪಸ್ ಆಗೋಣ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ಮನೆ ಮನೆಯಲ್ಲೂ ಕೂಡ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಒಂದು ಶೋ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋಣಿ ಸತ್ಯನಾಥ್ ಸ್ಟೋರ್ಸ್ ಅವರು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಆಭರಣ್ ಟೈಮ್ಲೆಸ್ ಜ್ಯುವೆಲ್ರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಕಾಸ್ಟ್ಯೂಮ್ ಕಾಟೇಜ್ ಕಾಸ್ಟ್ಯೂಮ್ಸ್ನ ಕೊಟ್ಟಿದೆ ಅದರ ಜೊತೆಗೆ B+ ಅವರು ಮೇಕಪ್ ಆ್ಯಂಡ್ ಹೇರ್ನ ಮಾಡಿದ್ದಾರೆ ಮೆಕ್ಕಾಯ್ ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದೆ ಅರುಣ ಮಸಾಲ ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದೆ ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳಿಗೆ ಥ್ಯಾಂಕ್ಸನ್ನು ಹೇಳ್ತಾ ಮುಂದಿನ ಪರ್ಫಾರ್ಮೆನ್ಸ್ ಹತ್ತ ಸಾಕ್ತಾ ಇದ್ದೀವಿ ಇಷ್ಟುವರೆಗೂ ಕೂಡ ಬೇರೆ 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 ಹೀರೋಯಿನ್ಗಳನ್ನು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಈ ವೇದಿಕೆಯಲ್ಲಿ ನೋಡಿದ್ದೀವಿ ಮುಂದೆ ಇನ್ನೊಂದು ಕ್ಯಾರೆಕ್ಟರ್ನ ನೋಡೋದಕ್ಕೆ ನಾವು ತಯಾರಾಗಿದ್ದೀವಿ ಹಿಂದಿ ಆಯಿತು ಕನ್ನಡ ಆಯಿತು ಈ ಥರ ಬೇರೆ ಬೇರೆ ಭಾಷೆಗಳ ಹೀರೋಯಿನ್ಗಳನ್ನು ನೋಡಿ ಇದೀಗ ನಾವು ಇನ್ನೊಂದು ಭಾಷೆಯ ಹೀರೋಯಿನ್ನ ಈ ವೇದಿಕೆಯಲ್ಲಿ ನೋಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಇವರು ಕೂಡ ಡಾನ್ಸ್ಗೆ ತುಂಬ ಹೆಸರುವಾಸಿ ಇವರ ಡಾನ್ಸನ್ನು ಬಹಳ ಜನ ಇಷ್ಟಪಟ್ಟಿದ್ದಾರೆ ಈಗ ಆ ಕ್ಯಾರೆಕ್ಟರನ್ನು ನಯನಾ ರಾಜೇಶ್ ಅವರು ವೇದಿಕೆಗೆ ತರ್ತಾ ಇದ್ದಾರೆ ಸಾಯಿ ಪಲ್ಲವಿಯಾಗಿ ವೇದಿಕೆಗೆ ನಯನಾ ರಾಜೇಶ್ ಅವರು ಬರ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ನಯನಾ ರಾಜೇಶ್ ಆನ್ ಸ್ಟೇಜ್ రోజీ ఎవరు నీకేం అవుతుంది అమోర్ స్త్రీ నా భార్య प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा चतुलतो प्राणमे नाट्यं चेसे गतुलतो नामशतं मूल नतुलतो नापैननी चूपु आपेला शरणंटिने जननी नाद विनोदिनी भुवन पालिनी वे अनाथ रक्षण विधि कादटे
విషయం మర్చిపోకు. దేహమునే కోవెలగా నిన్ను కొలువుంచా జీవముతో భావముతో సేవలు చేశా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీం తానా ధీం ధీం తానా జతులతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా ఏ ఆడది ఎవరికి దాసి కాదు. ఆత్మాభిమానం కన్నా ఏ ఆగమం గొప్పది కాదు. తప్పని తెలిసాక దేవుళ్ళని ఎదిరించడంలో తప్పే లేదు. రేపు విజయదశమి, నీకోసం ఎదురు చూస్తుంటాను. ఈ నది దాటితే మన కోసం మరో ప్రపంచం ఎదురు చూస్తుంటుంది. శరణంటినే జనని నాద వినోదిని భువన పాలిని వే అనాథ రక్షణ నీ విధి కాదటే మురవిని చేరవటే నెలరాజుని ఇలరాణిని కలిపింది కదా సిరి వెన్నెల. ఓ చాంగుడే ఇంతటి దానా సిరి అన్నది ఈ శారద రాత్రి విలవిలా చలి కన్నుల తన కళలను కనుగొని అచ్చరుగున మురిసి అయ్యహో ఎంతటిది సుందరి ఎవ్వరూ రారు కదా తన సరి సృష్టికే అద్దము చూపగ పుట్టినదేమో నారీ సుకుమారి ఇది నీకి నేలకి జరిగిన పరిచయమే. ఇలా ఒక అమావాస్య రోజు నీ ఒడిలో పడుకొని నిన్నే చూస్తూ మొహం మీద చిరునవ్వుతూ చనిపోవాలనుంది. అదే నా ఆఖరి కోరిక. నగువా నయనా మధురా మౌన డాన్స్ ఆండ్ సాకాండ్ ಇತ್ತೆ ಪಾತಿರ್ಗನ ಓಕೆ ರೈಟ್ ಜಡ್ಜಸ್ ರೆಡಿ ಆದುಲ್ಲೇರು ಕಮೆಂಟ್ಸ್ ಕೊರ್ರೆ ಐಡ್ ದುಂಬು ಕಂಗ್ರಾಚುಲೇಷನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪ್ಲಾಟ್ಫಾರ್ಮ್ಗೆ ಇರೆ ಗೊಂಜಿ ಅವಕಾಶ ತೆಕ್ಕದುಂಡು ಸೊ ಯು ಬೀನ್ ಸೆಲೆಕ್ಟೆಡ್ ಹೌ ಯು ಫೀಲಿಂಗ್ ಗುಡ್ ಆ್ಯಕ್ಚುಲಿ ಇಂಕ್ ಒಂಜಿ ಆಸೆ ಇತ್ತು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ ಬರೋಡು ಪಂದು ಫೈನಲಿ ಸೀಸನ್ 6 ಇಡುಲ್ಲ ಇತ್ತೆ ವೆರಿ ಗುಡ್ ಸೊ ಸೀಸನ್ ಫಸ್ಟ್ ಹಿಡ್ದು ಕಾತೊಂದಿತ್ತಾರೆ ಸೀಸನ್ ಫಸ್ಟ್ ಹಿಡ್ದು ಸೆಕೆಂಡ್ಗೆ ನಾ ಕಲಿಗುಲ್ಲೇರು ಸುಷ್ಮಾ ಅಡ ಪನೊಂದಿತ್ತೆ ಪೋಯಿ ಪೋಯಿ ನಮ್ಮ 2 ಜನ ಬಂದು ಸೊ ಒಂಚ ಇತ್ತೆ ಬೈದ ಇತ್ತೆ 2 ಜನ ಒಟ್ಟಿಗೆ ಬೈದ ಓಕೆ ಜೋಕ್ಲು ಉಲ್ಲಲ್ ಮಗಲ್ ಉಲ್ಲಲ್ ಐತ್ ಮಲ್ಲ 6 years ದಿಯಾ ಪಂದು ದಿಯಾ ಹಾಯ್ ಓಕೆ ರೈಟ್ ಈ ಸಾಯಿ ಪಲ್ಲವಿನ ರೋಲ್ ಕ್ರಿಯೇಟ್ ಮಾಡಿದ್ದಾರೆ ಜಸ್ಟ್ ಫಾರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ದ ಸೀನ್ ದಾದೆ ಒಂದು ಆಕ್ಚುಲಿ ಅದು ಪೇರು ಸಾಯಿ ಪಲ್ಲವಿ ಓಕೆ ಸೊ ಫಾರ್ ಐಟ್ ನಾನಿನ ರೆಡ್ ಕ್ಯಾರೆಕ್ಟರ್ ಉಂಡು ಸೊ ಒಂಚ ಫಸ್ಟ್ ಕ್ಯಾರೆಕ್ಟರ್ ಇಡ ನಾನೇ ಇನ್ನೊಟ್ಟಿಗೂ ಲವ್ ಇರ್ ಮೈಕ್ ಪತ್ತೊನ್ಲೆ ಅವು ಗದೆಲೆ ಕದಿ ಒಂದರ ಸೊ ಲವ್ ಆಪಣ ಅಕ್ಲಿನೊಟ್ಟಿಗೂ ಫಸ್ಟ್ ದ ಒಂದೇಟು ಅಕ್ಲಿನ ಲವ್ ಸ್ಟೋರಿ ಓಕೆ ಸೊ ಇಟ್ ಇಸ್ ಅ ಕ್ಲಾಸಿಕಲ್ ಬೇಸ್ಡ್ ಈ ಕ್ಲಾಸಿಕಲ್ ಡಾನ್ಸರ್ ಅತ್ತ ನಾನ್ ಕ್ಲಾಸಿಕಲ್ ಬೊಕ್ಕ ಒಂದು ಟ್ರೈ ಮಲ್ಪೊಡಂಡ ಹೌ ಕಮ್ ದಿಸ್ ಕ್ಯಾರೆಕ್ಟರ್ ಯೂಶಲಿ ಗೊತ್ತಿತ್ತಿನ ಇನ್ನು ಮಲ್ಪುನ ಆ ಒಂದು ಎಂಗಲ್ ಫಿಲ್ಮ್ ತೂತ ಒಂದು ಫೇಮಸ್ ಆತನ ವಿ ಅಂಡರ್ಸ್ಟ್ಯಾಂಡ್ ಒಂದು ಕ್ಯಾರೆಕ್ಟರ್ ದತ್ತ ನೋಡು ಬಂಡೆಣ್ಣ ದೇರ್ ಮಸ್ಟ್ ಬಿ ಸಮ್ ನನ್ನ ಫ್ರೆಂಡ್ ಒಂಜಿ ಸಾಂಗ್ ಕಡಪುರ್ದಿತ್ತರ ಬಟ್ ಮಸ್ತ್ ಇಂಪ್ರೆಸ್ ಆಂಡಿಂಗ್ ಈ ಸಾಂಗ್ ಸೊ ಅಂಚ ದಾದಾವಾಡ್ ಎಫರ್ಟ್ ಪಾರ್ದೊಂದೇನು ಒಂಜಿ ಟ್ರೈ ಮನ್ಪುಗ ಪಂದ್ ಈ ಸಾಂಗ್ ಮಸ್ತ್ ಲೈಕ್ ಆದಿತ್ತು ಸೊ ಅಂಚ ಟ್ರೈ ಮಂತಿ ಸೊ ಖುಷಿ ಆಂಡಿರೆಗೆ ಖುಷಿ ಆಂಡ್ ಮಸ್ತ್ ಓಕೆ ಡನ್ ಸೊ ವಿಲ್ ಗೋ ಟು ದ ಜಡ್ಜಸ್ ಅಕ್ಲಿಗೆ ಎಂಚ ಆಂಡದ ಗೇರ್ಗ ಫಸ್ಟ್ ಆಫ್ ಆಲ್ ಅದ್ವಿತಿ ಶೆಟ್ಟಿ ಹೌ ಡಿಡ್ ಯು ಲೈಕ್ ನಯನಾಸ್ ಪರ್ಫಾರ್ಮೆನ್ಸ್ ಹಾಯ್ ನಯನಾ ಹೆಲೋ ಮ್ಯಾಮ್
ಒಂದು ನನ್ನ ಫೇವ್ರೆಟ್ ಮೂವಿ, ಮಸ್ತ್ ಫೇವ್ರೆಟ್ ಮೂವಿ ರೀಸೆಂಟ್ ಟೈಮ್ ಬಿಕಾಸ್ ಇಟ್ಸ್ ಅ ವೆರಿ ಇಮೋಷ್ನಲ್ ಆ್ಯಂಡ್ ಅ ವೆರಿ ಪಂಡ ಒಂಜಿ ಲವ್ ಪನ್ಪುನೈಕ್ ಟ್ರೂ ಮೀನಿಂಗ್ ಉಪ್ಪುನೈ ಒಂಜಿ ಸಬ್ಜೆಕ್ಟ್ ಕರೆಕ್ಟ್. ಎಂಕ್ ಇರ್ನ ಪರ್ಫಾರ್ಮೆನ್ಸ್ ಎಂಕ್ ಯಾನ್ ಇರ್ ಭರತನಾಟ್ಯಂ ಡಾನ್ಸರ್ ಪಂದ್ ಎನ್ನಿದಿತ್ತೆ ಇರ್ನ ಗ್ರೇಸ್ ಬೊಕ ಇರ್ನ ಒಂಜಿ ಬಾಡಿ ಲ್ಯಾಂಗ್ವೇಜ್ ಇರ್ನ ಹ್ಯಾಂಡ್ ಮೂಮೆಂಟ್ ಉಂಡ ಏರ್ಲ ಪನ ಇರ್ ಭರತನಾಟ್ಯಂ ಕಲ್ತಿದಿಜಾರಂದು ಐ ಆಮ್ ಸರ್ಪ್ರೈಸ್ಡ್. ಥ್ಯಾಂಕ್ ಯು. ವೆರಿ ವೆರಿ ವೆಲ್ ಡನ್ ಬಿಕಾಸ್ ಸಾಯಿ ಪಲ್ಲವಿ is such a big superstar. ಆರ್ನ ಡಾನ್ಸ್ ಪಂಡನೆ ಎಂಕ್ಲ್ ಏತ್ ತೂಯಿನಾತ್ ಸತಿ ತೂಕಾಂದ್ ಆಪುಂಡು. ಸೊ ಯು ಟೇಕನ್ ದಟ್ ಚಾಲೆಂಜ್ ಅತೆ ದಟ್ ಅವು ಚಾಲೆಂಜಿಗೆ ಫಸ್ಟ್ ಇರೆಗು ಕಂಗ್ರ್ಯಾಚುಲೇಷನ್ಸ್ ಪನ್ಪೆ. ಥ್ಯಾಂಕ್ ಯು ಮ್ಯಾಮ್. ಈ ಪಂಡರ್ ಹೆಂಗೆ ಗೊತ್ತಿಜಿ ಬಟ್ ಒಂಜಿ ಎಫರ್ಟ್ ಪಾಡ್ ಮನ್ಕನ್ ಈ ದಾದ ಎಫರ್ಟ್ ಪಾಡೋಡು ಮನ್ಪೊಡು ನೆನ್ನದರ್ ಈ ರೈಟ್ ಥಿಂಗ್ ನ ಮಂದರ್ ಆ್ಯಂಡ್ ಅವು ಇರೆ ಪೇಡ್ ಆಫ್ ಆತುಂಡಿನಿ. ಯು ಡಿಡ್ ಅ ಫ್ಯಾಬ್ ಜಾಬ್. ಎಂಕಂತೂ ಮಸ್ತ್ ಇಷ್ಟ ಅಂಡಿ ನಾ ಗ್ರೇಸ್. ಥ್ಯಾಂಕ್ ಯು. ಆ್ಯಂಡ್ ಇರೆ ಬೇತೆ ಡಾನ್ಸ್ ಫಾರ್ಮ್ಸ್ ಓಲ ಬರ್ಪುಂಡೆ ಲೈಕ್ ಮಂದರೆ ವೆಸ್ಟರ್ನ್ ಬಾಲಿವುಡ್ ಮಂತಿತ್ತೆ ಆಡಿಷನ್ ರೌಂಡ್ ಮಾಧುರಿ ದೀಕ್ಷಿತ್ನ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಇನ್ ದ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಎಂಚ್ ಒಪ್ಪುಂಡು. ಭರತನಾಟ್ಯ ಮಂಚಿನ ಒಂಜಿ ಡಾನ್ಸಿನ ಮನ್ಪರೆ ಕಷ್ಟ ಇನ್ ಮಂದರು. ಸೊ ಹೈ ಎಕ್ಸ್ಪೆಕ್ಟೇಷನ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. The bar is already set high. So congratulations. Very nice comments from Adviti. Thank you so much. Going to the master guru of Bharatnatyam. Traditional mythology anchapannaga Pramod sir na comments is very very important. So over to you Pramod. ಹಾಯ್ ನಯನ. ಹಲೋ ಸರ್. ಎಂಚೋಲಾರ್. ಫೈನ್. ಮಲ್ಲೆ ಜಿತ್ತನ್ ಚೂರು ಜ್ವರ ಕಮ್ಮಿ ಆತನಿಗೆ. ಆ್ಯಕ್ಚುಲಿ ಜ್ವರ ಇತ್ತನೇ ಇತ್ತು. ಓ ರಿಯಲಿ ಜ್ವರ ಇತ್ತನಿಗೆ. ಏರ್ ಕೊರಿಯೋಗ್ರಫಿ ಮಾಡ್ತೀನಿ ನಾನು. ಎನ್ನ ರಚಿತಾ ದೀಕ್ಷಾ ಪಂದ್ ಬೈದಿರು. ಓಕೆ ಕೊರಿಯೋಗ್ರಾಫರ್ಸ್ ಬರಲಿ. ಹಲೋ ಹಾಯ್. ಸೊ ನೆಟ್ ಇಯರ್ ಕ್ಲಾಸಿಕಲ್ ಡಾನ್ಸರ್ಸ್ ರರ್ಜನ ಸ್ವಲ್ಪ ಏರ್ನ ಸ್ಟೂಡೆಂಟ್ ಇರಿ ಶಾರದವಾಣಿ. ಓಕೆ ಸೊ ಇರ್ ವಾ ಲೆವೆಲ್ಗೆ ಒಂದು ದಾದನ್ ಜೂನಿಯರ್ ಸೀನಿಯರ್ ಫೈನಲ್ ವಿದ್ವತ್ತಾಯಿನ್ ವಿದ್ವತ್ತಾನ. ಓಕೆ ಸೊ ಬ್ರಿಲಿಯಂಟ್ ಕೊರಿಯೋಗ್ರಫಿ ವೆರಿ ಬ್ಯೂಟಿಫುಲ್. ಸೊ ಮುದ್ರಾಸ್ ಆವಡು ಇವನ್ ದುರ್ಗನ ಕೆಲವದ ಮುದ್ರಾಸ್ ಯೂಶಲಿ ನಾನ್ ಕ್ಲಾಸಿಕಲ್ ಡಾನ್ಸರ್ಸ್ ನಕಲು ಪತ್ನಾಗ ಸಿಂಹದ ಮಿತ್ ಕುಲ್ಲು ನಾವಡು, ಲೋಟಸ್ದ ಮಿತ್ ಲಕ್ಷ್ಮಿ ಕುಲ್ಲು ನಾವಡು, ಲಕ್ಷ್ಮಿನ ಫಾರ್ಮೇಷನ್ಸ್ ಆವಡು ಡೋಳ ಮಲ್ಪನಾಗ ಒಂಚೂರು ಗೊತ್ತಾಪುಂಡು ನಾನ್ ಕ್ಲಾಸಿಕಲ್ ಡಾನ್ಸರ್ ದಯಪಂಡ ಸ್ಟಿಫ್ ದಿಪ್ಪೇರು ಕೈನೆ. ಈವನ್ ಒಂಚೂರು ಕೂಚಿಪುಡಿಲ ಮಲ್ತದಾರ ನಿಖಿಲ್ ಒಂಚೂರು ಕೂಚಿಪುಡಿದ ಮಿಕ್ಸ್ಲ ಮಲ್ತದಾರ. ಇವನ್ ಕಾಸ್ಟ್ಯೂಮ್ ವೈಸ್ ಎಲ್ಲ ಒಂಚೂರು ಮಿಕ್ಸ್ಚರ್ ಉಂಡು. ಸೊ ಎಂಕಂತೂ ಮೇರೆ ಮಸ್ತ್ ಆಯ್ತಾ ಫ್ಯಾನ್ ಆ ಮೂವಿದ. ಸೊ ಸ್ಟೋರೀಸ್ ಎಂಕ್ ಕೇನೊಂದಿತ್ತ ಆರು ಪನ್ನಗ ನಿಂಕ್ಲ ಆ ಇಮ್ಯಾಜಿನ್ ಮಲ್ತೊಂದಿತ್ತ ಈ ಕಡೆ ಗ್ರೀನ್ ರೂಮ್ಡು. ಸೊ ಎಂಕ್ಲೆಗೆ ಆ ಫುಲ್ ಫಿಲ್ಮ್ ತೂಯಿನಂಚೆನಾಂಡು ಎಂಕ್ಲು ಡೆಫಿನೆಟ್ಲಿ ಆ ಫಿಲ್ಮ್ ಇನ್ನೇ ಡೌನ್ಲೋಡ್ ಮಾಡ್ತದೆ ಎಂಕ್ ತೂವೋಡು ಆ ಫಿಲ್ಮ್. ಸೊ ಬ್ರಿಲಿಯಂಟ್ ಜಾಬ್, ಫ್ಯಾಬ್ಯುಲಸ್, ಆಲ್ ದ ಬೆಸ್ಟ್. ನೆಕ್ಸ್ಟ್ ಎಂಚ ಮಲ್ ಬರ್ತದೆ. Thank you so much Pramod sir. Usually onji onda character play malpunu enkul impress sada character play malpunu and irna performance tu da film tu per pannaga that is a compliment to you. So congratulations, wonderful. Going up to Suraj Sanil. Hi Nayana Rajesh. Hello sir. Already at the comments ಬರ್ತಿದ್ದೀರಿಗೆ ರೆಡಿ ಜಡ್ಜಸ್ ನಾಕಲ್ಲ ಯಾಂದಾದ ಪಂಡ ಒಂಜಿ ರಿಫ್ರೆಶಿಂಗ್ ಪರ್ಫಾರ್ಮೆನ್ಸ್ ಪಂಡ ಬಾಲಿವುಡ್ ಅಂಚಪುರ ತೂನಗ ಒಂಜಿ ಸೆಮಿ ಕ್ಲಾಸಿಕಲ್ನ ಈತ್ ಸ್ಟ್ರಾಂಗ್ ಆದ ಇರ್ನ ಡ್ಯಾನ್ಸನ್ನು ಪ್ರೆಸೆಂಟ್ ಮನ್ಪೊಲ್ಲೆಂದು ಇರ್ನ ಕೊರಿಯೋಗ್ರಾಫರ್ಸ್ ನಕಲು ಇಂತೊಶ್ಪದೇರ್ ಕುಡಸ್ ಟು ಕೊರಿಯೋಗ್ರಾಫರ್ಸ್ ವೆರಿ ಗುಡ್ ಜಾಬ್. ದಟ್ ಈಸ್ ಅಂತಲ್ಲ ಕ್ಲಾಸಿಕಲ್ ಆ ಸ್ಟ್ರಾಂಗ್ನೆಸ್ ಇಂತೊಶ್ಪದೇರ್ ಆ್ಯಂಡ್ ಇರೇಗೆ ಏನು ಕ್ರೆಡಿಟ್ ದಾಯಿ ಕೊರ್ಪೆ ಪಂಡ ಒಂಜಿ ನಾನ್ ಕ್ಲಾಸಿಕಲ್ ಡ್ಯಾನ್ಸರ್ ಅದು ಓಲ್ ಆಯ್ತ ಬಗ್ಗೆ ಎಂಕ್ಲೆ ಡೌಟ್ಸ್ ಬರೋದಕ್ಕನೆ ಈ ರಾತ್ ಕಾನ್ಫಿಡೆಂಟ್ ಅದು ಮಂದರ್. ದಟ್ ಈಸ್ ದ ಒಂಜಿ ಟ್ರೂ ಡ್ಯಾನ್ಸರ್ನ ಲಕ್ಷಣ. ಓ ಫಾರ್ಮ್ ಕೊಂಡಲ್ಲ ಐಕ್ ಒಂಜಿ ಪೋಡಂದೆ ಅವೇನು ಅಟೆಂಪ್ಟ್ ಮನ್ಪೋಡು ಅದೇ ಕಾನ್ಫಿಡೆನ್ಸ್ ಅವು ಎಂಕಿನಿ ತುಯರ್ ತಿಕ್ಕನ್. ಆ್ಯಂಡ್ ಡೆಫಿನೆಟ್ಲಿ ಎಂಕ್ ಪರ್ಸ್ನಲ್ ಫೇವ್ರೆಟ್ ಸಾಯಿ ಪಲ್ಲವಿ ಬಿಕಾಸ್ ಐ ಲೈಕ್ ಹರ್ ಫಾರ್ ಹರ್ ನ್ಯಾಚುರಲ್ ಪ್ರೆಸೆಂಟೇಷನ್, ನ್ಯಾಚುರಲ್ ಸ್ಟಾರ್ ಆರ್ ಡಾನ್ಸಿಂಗ್ ವೈಸ್ ಅವಡು, ಲುಕ್ ವೈಸ್ ಅವಡು, ಡ್ರೆಸ್ಸಿಂಗ್ ಅವಡು, ದ ಪ್ರೆಸೆಂಟೇಷನ್ ಹರ್ ಸೆಲ್ಫ್ ಶಿ ಈಸ್ ನಾಟ್ ಬಾದರ್ಡ್ ಅಬೌಟ್ ಹರ್ ಲುಕ್. ಮೆನಿ ಟೈಮ್ಸ್ ಇಟ್ ಈಸ್ ಪ್ರೂವ್ಡ್ ಆನ್ ಸ್ಕ್ರೀನ್ಸ್. ಐಗೋಸ್ಕರ ಹಿಂಗೆ ಪರ್ಸ್ನಲಿ ಫೇವ್ರೇಟ್. ಆ್ಯಂಡ್ ಈ ಡಾನ್ಸ್ ಏನು ವೀಡಿಯೋ ತೂತೆ ಅರ್ನ ಸೆಮಿ ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ ವೆರಿ ಗ್ರೇಸ್ಫುಲಿ ಶಿ ಹಸ್ ಡನ್. ಆ್ಯಂಡ್ ಈರ್ಲ ಇನಿ ಆ ಕ್ಯಾರೆಕ್ಟರ್ ಗೇತ್ ಈ ಪರ್ಫಾರ್ಮೆನ್ಸ್ ವೈಸ್ ಬೋಡಿತ್ತು ನಾನು ಭಾರಿ ಶೋಕ್ ಅದು ಮಂದರ್. ನೆಕ್ಸ್ಟ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ ಹೈ ಉಂಡು. ಎಂಕ್ ಮುಲ್ಪದಾದ ಒಂಜಿ ಬೋಡಿತ್ತಿನ ಪಂಡ ಆ ಕ್ಲೈಮ್ಯಾಕ್ಸ್ ಅಕಲು ಏಜ್ ಆದ ಒಂಜಿ ಕ್ಲೈಮ್ಯಾಕ್ಸ್ ಬರ್ಪೇನು ಆ ಸ್ಟೋರಿ ಲೈನ್ ಒಂಜಿ ಎಂಡಿಂಗ್ ತಿಕ್ಕುದ್ನ ಆ ಕ್ಯಾರೆಕ್ಟರ್ ಪಂಡ ಆ ಅಣ್ಣನೊಟ್ಟಿಗೆ ಆ ಆ ಪ್ಲೇಸ್ ಇರ್ದು ಬಲ್ಪೇರ್ ಐದು ಬಕ್ಕ ಹೀಲ್ ಮಿಸ್ ಆ ಒಂಜಿ ಲೈನ್ ಎಂಕ್ ಇತುದ್ನ ಇರ ಡೆಫಿನೆಟ್ಲಿ ಬೈದು
ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಟ್ರೈ ಮನ್ ಪ್ಲೇ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೋಲ್ಡನ್ ಬಜಾರ್ಗೆ ಒಂಜಿ ಈತ್ ದೂರ ಐತಾರೆ, ಆಲ್ಮೋಸ್ಟ್ ದೇರ್ ಬೊಕ್ಕ ದಾನಾ ಪಿರ ಬರ್ತಾರೆ 3 ಜನ. ಸೊ ನೆಕ್ಸ್ಟ್ ಟೈಮ್ ಅವು ಪೋದು ಪ್ರೆಸ್ ಆಪಲೇಕ ಅವಾರ್ಡ್. ಆಲ್ ದ ವೆರಿ ಬೆಸ್ಟ್, ವಂಡರ್ಫುಲ್ ಪರ್ಫಾರ್ಮೆನ್ಸ್, ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ನೀವು ನೋಡ್ತಾ ಇದ್ದಾರೆ ನಮ್ಮ ಟಿವಿಯ ಅಚ್ಚುಮೆಚ್ಚಿನ ಶೋ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅಮೃತ್ ನೋಣಿ. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದವರು ಅರುಣಾ ಮಸಾಲಾ ಹಾಗೂ ಜನಪ್ರಿಯ ರೈಸ್. ಇವರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಾವು ತಗೊಳ್ತಾ ಇದ್ದೀವಿ ಒಂದು ಚಿಕ್ಕ ಬ್ರೇಕ್. ಆ ಬ್ರೇಕ್ನ ನಂತರ ಇನ್ನೊಬ್ರು ಮಮ್ಮಿ ರೆಡಿ ಆಗಿದ್ದಾರೆ ಈ ಸ್ಟೇಜ್ ಮೇಲೆ ದಮ್ದಾರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ. ಪ್ಲೀಸ್ ಟೇಕ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ವೆರಿ ಸೂನ್. ಚಿಕ್ಕ ಪುಟ್ಟ ಬ್ರೇಕ್ನ ನಂತರ ಮತ್ತೆ ಸ್ವಾಗತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಮ್ಮ ಟಿವಿಯಲ್ಲಿ ಪ್ರಸ್ತುತಪಡಿಸುವಂತಹ ಒಂದು ಫೇವರೇಟ್ ಫ್ಯಾಮಿಲಿ ಎಂಟರ್ಟೈನರ್ ಅಮ್ಮಂದಿಗೋಸ್ಕರ ಮಾಡಿದಂತಹ ಈ ಒಂದು ವೇದಿಕೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅಮೃತ್ ನೋಣಿ. ಈ ವೇದಿಕೆಯಲ್ಲಿ ಬರುವಂತಹ ನೆಕ್ಸ್ಟ್ ಕಂಟೆಸ್ಟೆಂಟ್ ಹಾಗೂ ಅವರು ಕ್ರಿಯೇಟ್ ಮಾಡುವಂತಹ ಕ್ಯಾರೆಕ್ಟರ್ ಎರಡೂ ಕೂಡ ಎಂಡ್ ಆಗೋದು ಶ್ರೀಯಿಂದ. ಆದರೆ ಇವರು ಮಾಡುವಂತಹ ಒಂದು ಪರ್ಫಾರ್ಮೆನ್ಸ್ ಆ ಶ್ರೀಗೆ ಮ್ಯಾಚ್ ಆಗುತ್ತಾ ಅಂತ ನೋಡಬೇಕು. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ವೆಲ್ಕಮ್ ಜ್ಯೋತಿಶ್ರೀ ಆಸ್ ಮಾಲಾಶ್ರೀ. ಜ್ಯೋತಿಶ್ರೀ, ಇವತ್ತು ನಾವೆಲ್ಲ ಸೇರಿ ಸ್ತ್ರೀ ವಿಮೋಚನಾ ದಿನವನ್ನ ಆಚರಿಸ್ತಾ ಇದ್ದೇವೆ. ಇವತ್ತಿನ ಈ ಸಂದರ್ಭದಲ್ಲಿ ಇಂತಹ ಆಚರಣೆಗಳ ಅವಶ್ಯಕತೆ ಇದೆ. ಕಾರಣ ಸ್ತ್ರೀ ಶೋಷಣೆ ತಾಂಡವವಾಡ್ತಾ ಇದೆ. ಪ್ರತಿದಿನ ಪ್ರತಿಕ್ಷಣ ಸ್ತ್ರೀ ಶೋಷಣೆಗೆ ಒಳಗಾಗ್ತಾ ಇದ್ದಾಳೆ. ಆ ಶೋಷಣೆಯ ಪಂಚದ ಬಾಗಿಲನ್ನ ಒಡೆದು ನಾವು ಹೊರಗೆ ಬರಬೇಕು. ಹೆಣ್ಣು ದಾಸಿ ಅಲ್ಲ. ನನ್ ಜಾತ್ರೆ ಸಂತೆ ವಿಷಯ ನಿನ್ಗ್ಯಾಕೆ? ಸುಮ್ನೆ ನಿನ್ ವ್ಯಾಪಾರ ಮುಗಿಸ್ಕೊಂಡು ನೀನ್ ಹೋಗು. ಗುಂಡಿಗೆ ಗುಂಡಿಗೆ ಹೆಣ್ಣು ಒಂಥರ ನಿಂಥರ ಅಲ್ಲ. ನೀನು ಮೈಸೂರ ರಾಜಂಗೆ ಮಗನ, ಯಾಕೆ ಮಾಡ್ತೀಯೋ ಪಂಚಾಯ್ತಿ ಮದನ? ಜಂಬದಂಬಾರಿ ಮೇಲೆ ಜಂಬೂ ಸವಾರಿ, ಗೋಳಿ ಜಗಳ ಮಾಡುತ್ತಾ ಕೇಳಿಕೆಗಳ ಆಡುತ್ತಾ ಮನಸ್ಸು ಅದಲು ಬದಲು ಮಾಡಿರಿ. ಎತ್ತು ಏರಿ ಗೆಲ್ಲಿಸುವ ಕೋಣ ನೀರಿ ಗೆಲ್ಲಿಸುವ ಇವನ ಜೋಡಿ ದಿನವು ಕಿರಿಕಿರಿ. ಅಯ್ಯೋ ತಿಳಿದು ಕೈ ಹಾಕಲಾರೆ ಇರುವೆ ಗೋಡಲಿ, ಕಾಗೆ ಜೊತೆ ನರಿ ಮದ್ವೆ ಇಲ್ಲ ರೂಢಿಲಿ. ನೀನು ಮೈಸೂರ ರಾಜಂಗೆ ಮಗನ, ಯಾಕೆ ಮಾಡ್ತೀಯೋ ಪಂಚಾಯ್ತಿ ಮದನ? ಗುಂಡಿಗೆ ಗುಂಡಿಗೆ ಹೆಣ್ಣು ಒಂಥರ ನಿಂಥರ ಅಲ್ಲ. ವಯಸ್ಸಾದ ಹೆಂಗಸಿನ ಮೇಲೆ ಕೈ ಮಾಡ್ತೀರಾ? ತಾಕತ್ತಿದ್ರೆ ಬನ್ನಿ, ನಾನ್ ಕೊಡ್ತೀನಿ ಖರ್ಚಿಗೆ. ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ. ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ತುಂಡು ಇದ್ದರೆ ಗುಂಡು ಒಳಗೆ ಹೋಗೋದು, ಗುಂಡು ಇದ್ದರೆ ತುಂಡು ನಾಲ್ಗೆ ಕತ್ತೋದು. ಗುಂಡಣ್ಣ ತುಂಡಣ್ಣ ತುಂಬಾ 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 ಫ್ರೆಂಡಣ್ಣ. ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ. ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಗುಂಡಣ್ಣ ಹೋಗಿ ಒಳಗೆ ಕುಣಿಯಂತವ್ನೆ ನನಗೆ. ಮನಸ್ಸೆಲ್ಲ ಕಸಿವಿಸಿ ಮಾಡ್ದ ಪೋಲಿ ತುಂಡ.
ಗುಂಡು ಒಳಗೆ ಹೋಗೋದು ಗುಂಡು ಇದ್ದರೆ ತುಂಡು ನಾಲ್ಗೆ ಹತ್ತೋದು ಗುಂಡಣ್ಣ ತುಂಡಣ್ಣ ತುಂಬಾ 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 ಫ್ರೆಂಡ್ ಅಣ್ಣ ಕೂಗು ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಮೇಯು ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ಗುಂಡು ಇದ್ದರೆ ಗುಂಡು ಒಳಗೆ ಹೋಗೋದು ಗುಂಡು ಇದ್ದರೆ ತುಂಡು ನಾಲ್ಗೆ ಹತ್ತೋದು ಗುಂಡಣ್ಣ ತುಂಡಣ್ಣ ತುಂಬಾ 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 ಫ್ರೆಂಡ್ ಅಣ್ಣ ವೆಲ್ಕಮ್ ಟು ಡಾನ್ಸ್ ಮಮ್ಮಿ ಡಾನ್ಸ್. ಈ ವೇದಿಕೆಗೆ ನಿಮಗೆ ಆತ್ಮೀಯ ಸ್ವಾಗತ. ಮಾಲಾಶ್ರೀ ಅವರಾಗಿ ನಮ್ಮ ಜ್ಯೋತಿಶ್ರೀ ಅವರು ಉಮಾಶ್ರೀ ಅವರ ವಾಯ್ಸಲ್ಲಿ ಡಾನ್ಸ್ನ ಪ್ರಾರಂಭ ಮಾಡಿದ್ದಾರೆ. ಶ್ರೀ 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 ಜ್ಯೋತಿಶ್ರೀ ಅವರ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನು ಕೇಳೋದಕ್ಕಿಂತ ಮುಂಚೆ ನಿಮಗೆ ಹೇಗೆ ಅನಿಸ್ತು ಈ ವೇದಿಕೆಯಲ್ಲಿ ಬಂದು ಡಾನ್ಸ್ ಮಾಡಿ? ತುಂಬ ಖುಷಿ ಆಗ್ತದೆ, ಬಿಕಾಸ್ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರೋದು. ಓಕೆ. ಸೊ ಹುಟ್ಟಿ ಬೆಳೆದೆಲ್ಲ ಮಂಗಳೂರೇ, ಆದರೆ ಇಲ್ಲಿ ಬಂದು ಪರ್ಫಾಮೆನ್ಸ್ ಮಾಡಲಿಕ್ಕೆ ಈ ವೇದಿಕೆಯಲ್ಲಿ ನಮ್ಮ ಟಿ ವಿಯವರೊಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ತುಂಬ 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 ಖುಷಿ ಆಗ್ತದೆ. ಸೊ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರಿ. ಸೊ ಆ ವರ್ಕ್ನ ನಡುವೆ ಈ ಡಾನ್ಸ್ಗೆ ನೀವು ಟೈಮ್ ಕೊಟ್ಟಿದ್ದಾಗಿರ್ಬೋದು ಅಥವಾ ಅದಕ್ಕೆ ಟೈಮ್ ಮ್ಯಾನೇಜ್ ಮಾಡಿರಾಗಿರ್ಬೋದು, ಏನೆಲ್ಲ ಕಷ್ಟಪಟ್ಟಿದ್ದೀರಾ? ತುಂಬಾ ಕಷ್ಟ ಬಂದಿದ್ದೀನಿ. ಈ ಸಾಂಗ್ಸ್ಗೋಸ್ಕರ ಒಂದು ಇಡೀ ಫಿಲ್ಮ್ ನೋಡಬೇಕಾಗಿ ಬಂತು. ಬಿಕಾಸ್ ಇಟ್ ಈಸ್ ನಾನು ಹುಟ್ಟೋಕ್ಕಿಂತ ಮುಂಚೆ ಫಿಲ್ಮ್ 1990s ಅದು. ಸೊ ಆಬ್ವಿಯಸ್ಲಿ ನಂಗೆ 6 years ಬಿಟ್ಟು ನಾನು ಹುಟ್ಟಿರೋದು. ಸೊ ತುಂಬ ಟಫ್ ಇತ್ತು, ಯಾಕಂದರೆ ಆ್ಯಂಡ್ ಚಾಲೆಂಜ್ ಆಗಿ ಕೂಡ ಇತ್ತು, ಬಿಕಾಸ್ ಅವರ ಆ್ಯಕ್ಟಿಂಗ್ ತಗೊಳ್ಳೋಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಆಪರ್ಚುನಿಟಿ. ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ದೀರಾ? 1 week, ಬಿಕಾಸ್ 1 month-ಇಂದ ಫಿಲ್ಮೇ ನೋಡ್ತಾ ಇದ್ದೀರಾ ಅಂತ ನೀವು ಮತ್ತೆ ಮತ್ತೆ? ಇಲ್ಲ, ಸೆಲೆಕ್ಟ್ ಮಾಡಿದ್ವಿ, ಬಟ್ ಯಾವ ಥರ ಪ್ಲ್ಯಾನ್ ಮಾಡೋದು ಏನು ಮಾಡೋದು ಅಂತ ಕನ್ಫ್ಯೂಷನ್ ಇತ್ತು. ಸೊ ವರ್ಕ್ ನಡುವೆ ಮಾಡೋಕ್ಕೂ ಸ್ವಲ್ಪ ಪ್ರೆಷರ್ ಇತ್ತು. ಸೊ ಹಾಗಾಗಿ ಓಕೆ. ಸೊ ಈ ಪ್ರೆಷರನ್ನೆಲ್ಲ ಈಗ ದೂರ ಮಾಡೋಣ. ಈಗಿರೋ ದೊಡ್ಡ ಪ್ರೆಷರ್ ಏನಪ್ಪ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಆಗಿದೆ, ಒಂದಷ್ಟು ಪ್ರೆಷರ್ ನಿಮ್ಮ ತಲೆಯಿಂದ ಇಳಿದಿದೆ. ಇನ್ನಿರೋ ಪ್ರೆಷರ್ ಅವರ ಮಾತನ್ನು ಕೇಳುವಂಥದ್ದು. ಸೊ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಬೆಂಗಳೂರಲ್ಲೇ ಇವರು ಪ್ರಾಕ್ಟೀಸ್ ಮಾಡಿಕೊಂಡು ಸಿನಿಮಾನ ನೋಡಿ ಇಲ್ಲಿ ಡಾನ್ಸ್ ಮಾಡಿದ್ದಾರೆ ಮಂಗಳೂರಲ್ಲಿ. ಬೆಂಗಳೂರಿಂದ ಮಂಗಳೂರುವರೆಗೂ ಬಂದು ನಮ್ಮ ಜೊತೆಗೆ ಜಡ್ಜ್ ಆಗಿ ಕೂತಿರುವಂತಹ ಅವರೇ ಹೇಳಿದ್ರು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ, ಬಟ್ ಕೆಲಸ ಮಾಡೋದು ಬೆಂಗಳೂರಲ್ಲಿ ಅಂತ. ಸೊ ಅದೇ ರೀತಿ ಅದ್ವಿತಿ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಜ್ಯೋತಿಶ್ರೀ ಅವರ ಮಾಲಾಶ್ರೀ ಪರ್ಫಾರ್ಮೆನ್ಸ್ ಹೇಗೆ ಅನಿಸ್ತು ನಿಮಗೆ? ಸರ್ ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಡೋದಕ್ಕೆ ರೆಡಿ ಆಗ್ತಿದ್ದಾರೆ. ನಾನು ಅದನ್ನೇ ಕಾಪಿ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಕಾಪಿ ಮಾಡಲ್ಲ. ಸೊ ವೆರಿ ಗುಡ್ ಎಫರ್ಟ್. ಈ ಸಾಂಗ್ಗಳು ತುಂಬ ಜೋಶ್ ಬೇಕಾಗಿರುವಂಥ ಸಾಂಗ್. ನೀವು ಎನರ್ಜೆಟಿಕ್ ಆಗಿ ಪರ್ಫಾರ್ಮ್ ಮಾಡಿದ್ರಿ. ನಿಮ್ಮ ಕಾಸ್ಟ್ಯೂಮ್ ಬೆಟರ್ ಆಗ್ಬೋದಿತ್ತು ಅಂತ ಅನಿಸುತ್ತೆ ನನಗೆ. ಐ ಫೀಲ್ ಇನ್ನೂ ಒಂದು ಅವರ ಸಾಂಗಿಗೆ ಸೂಟ್ ಆಗುವಂಥ ಮೇ ಬಿ ಒಂದು ಸ್ಕರ್ಟ್ ಥರ ಅಥವಾ ಯಾವುದೋ ಆ ಥರ ಹಾಕ್ತಿದ್ರೆ ಬೆಟರ್ ಫೀಲ್ ಕೊಡ್ತಿತ್ತು ಅಂತ ಅನಿಸ್ತಿದೆ ನನಗೆ. ಅದರ್ವೈಸ್ ಗುಡ್ ಜಾಬ್. ಇನ್ನಷ್ಟು ಪ್ರಾಕ್ಟೀಸ್ ಮಾಡಿ. ನೀವು ಹೇಳಿದ್ರಿ ಆಪರ್ಚುನಿಟಿ ಸಿಕ್ತು, ಖುಷಿ ಆಯಿತು ಅಂತ. ಎಲ್ಲ ಆಪರ್ಚುನಿಟಿನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ, ಇಂಪ್ರೂವ್ ಮಾಡ್ತಾ ಹೋಗಿ. ಐ ಆಮ್ ಶೋರ್ ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಅಹೆಡ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಥ್ಯಾಂಕ್ ಯು ಅದ್ವಿತಿ ಶೆಟ್ಟಿ. ಸೂರಜ್ ಸರ್ ಒಂಜಿ ಫುಲ್ ಕೋರಿ ಉಂಡು ಅವು ಇರ್ ಕೋರಿ ಬಿಡೊಂದಿದ್ದಾರೆ ಅನ್ನಕ್ಕೇನ್ಗೆ ಅಂದಿತ್ತೆ ಹೀರೆ ಬರ್ತಾರ ಟಾಪಿಕ್ ಅತಿ ಹೀರೆ ಅನ್ನ ಕೈಟ್ ಕೋರಿ ಇತ್ತು ನಾವೆಲ್ಲ ಬಿಟ್ಟು ರೆಡಿ ಇಜ್ಜರ ತೈರಿ ಅತ್ತು ಇರು ಏನು ಪತ್ತೊಂದರ ಅವು ಒರಿಜಿನಲ್ ಅತ್ತನ್ನು ಗೊತ್ತಿಲ್ಲದಿ ಒಂದು ಏನು ಬುಡಿಯೆ ದ್ವೇನಾಣ್ಲ ಎಂದು ಏನಿತ್ತೆ ಈರು ಪಣ್ಣೆಗೆ ಈತ ಇಟ್ಟು ಬುಡು ಪಣ್ಣೆಗೆ ಒಂಜಾಣ್ಲ ಬುಡಿಯೆ ನನ್ನ ಕುಡೊಂಜೇನು ಬುಡೊಚ್ಚಿ ಬನೊಚ್ಚಿ ಹೆಂಗೆ ಅವೇ ಬಿಡು. ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಕಮೆಂಟ್ಸ್. ಬಲೆ ಎಂಚಾಣಿ ಪರ್ಫಾರ್ಮೆನ್ಸ್ ಇರೇ ಜ್ಯೋತಿಶ್ರೀ ಹಾಯ್. ಹಾಯ್ ಸರ್. ಈ ಕ್ಯಾರೆಕ್ಟರ್ನೇ ದಾಯ್ದೆ ಪೊಡಿ ಈ ಮೂವಿ ಹಿಡ್ದಂದು ಹೆಂಗೇನು ಲೀರ್ಡ ಫಸ್ಟ್? ಯಾ ಸರ್, ಶ್ಯೂರ್. ಬಿಕಾಸ್ ಮಾಲಾಶ್ರೀನ ಫೇವ್ರೇಟ್ ಆ್ಯಕ್ಟರ್. ಬಿಕಾಸ್ ಆರ್ ದಾದ ಒಂಜಿ ಕಾನ್ಸೆಪ್ಟ್ ಎತ್ತನಲ್ಲ ಫಸ್ಟ್ ವುಮೆನ್ಸಿಗೆ ಮಸ್ತ್ ಪ್ರಿಫರೆನ್ಸ್ ಕೊರ್ಪನನ್ಸಿನ ಒಂಜಿ ಕಾನ್ಸೆಪ್ಟ್ ಆ ಫಿಲ್ಮ್ ಯಾರ ಮಸ್ತ್ ಆ್ಯಕ್ಟ್ ಮನ್ಪನ್ ಬೇಕಾರ್ನ ಫ್ಯಾನ್ ಲಯನ್. ಸೊ ಹೆಂಗೆ ಕಾಂಡ್ ಅರ್ನ ಒಂಜಿ ಓಲ್ಡ್ ಮೂವಿ ಬಿಕಾಸ್ ಈ ಒಂಜಿ ಸಾಂಗ್ಸ್ ಅತ್ತು ಆ ಪೂರ ಸಾಂಗ್ಸ್ ಎಲ್ಲ ಫೇಮಸ್ ಇನ್ 1990s. ಸೊ ಅನ್ಸದು ಹಿಂಗೆ ಕಾರ್ನ ಆ ಕ್ಯಾರೆಕ್ಟರ್ ದೆಪ್ಪುಗ ಬಂದು ಫೀಲ್ ಅನ್ಸ ಯಾಂದ ಆಯ್ಕೆನೇ ಪಂಡ ಮಾಲಾಶ್ರೀನ ಮಸ್ತ್ ಮೂವೀಸ್ ಉಂಡು. ಬಟ್ ಈ ಒಂಜಿ ಮೂವಿ ದೆತ್ತುಂಡಲ್ಲ ಒಂದಕ್ಕೆ ಪರ್ಫಾರ್ಮೆನ್ಸ್ ವೈಸ್ ಕ್ಯಾರೆಕ್ಟರ್ ತೋಷ್ಪಾರ ಎಡ್ಡೆ ಒಂಜಿ ಚಾನ್ಸ್ ಇತ್ತನ್ ಪಂಡ ರಾಣಿ ಮಹಾರಾಣಿ ಪಂಡ ಡ್ಯುಯಲ್ ಕ್ಯಾರೆಕ್ಟರ್ ಇಫ್ ಐ ಆಮ್ ನಾಟ್ ರಾಂಗ್. ಒರ್ತಿ ಇನ್ನೋಸೆನ್ಸ್ ಪ್ಲೇ ಮನ್ಪೆರು, ಒರ್ತಿ ಮಸ್ತ್ ಬಿಂದಾಸ್ ಗರ್ಲ್ ಅದು. ಬಟ್ ಎಂಕ್ ದಾದ ಪಂಡ ಆ್ಯಸ್ ಅ ಕ್ಯಾರೆಕ್ಟರ್ ಎಂಕ್ ಇನ್ನ ಪರ್ಫಾರ್ಮೆನ್ಸ್ ಇಲ್ಲ ಆ ಕ್ಯಾರೆಕ್ಟರ್ ಮುಲ್ಪ ತೂಯರ್ ತಿಕ್ಕಿಚ್ಚು ಒಂಜಿ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಇಸ್ ಮಿಸ್ಸಿಂಗ್. ಈ ರೀತಿ ಬಿಂದಾಸ್ ಸೈಡ್ ತೋಷ್ಪಾದಾರು
ಐ ಕ್ಯಾನ್ ಕೇನಿ ಅವು ಕ್ಯಾರೆಕ್ಟರ್ ಮಿಸ್ ಆಗೊಂದಿತ್ತು ಇಡೀ ಒಂಜಿ ಸೀಕ್ವೆನ್ಸ್ ಪಂಡ ಒಂದು ಕ್ಯಾರೆಕ್ಟರ್ ರೌಂಡ್ ಆಯ್ನದವರ ಇರ ಆ ಮೂವಿದ ಮಾಲಾಶ್ರೀ ಪಂಡ ಐಟ್ ರಡ್ ಕ್ಯಾರೆಕ್ಟರ್ ಸೊ ಇರ ರಡ್ಡೆಲ್ಲ ಡಿಪಿಕ್ಟ್ ಮಂತುದೋಡ ನಲ್ಲ ಶೋಕ್ ಬೈದು ಅಂದೇನೊಂಜಿ ಅನಿಸಿಕೆ ಬೊಕ್ಕ ಇನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಪನ್ಪುನಾಂಡ ಇರು ಒಂಜಿ ಮಾಲಶ್ನ ಕ್ಯಾರೆಕ್ಟರ್ಗೆ ದಾದ ಬಿಂದಾಸ್ ಆದ ಸ್ಟೇಜ್ ಯೂಸ್ ಮನ್ಪೊಡಿತಾನೆ ಅವೇನು ಡೆಫಿನೆಟ್ಲಿ ಇರ್ ಮಂದರ್ ಇಡೀ ಸ್ಟೇಜ್ ಕವರ್ ಮಂತೊಂದಿತ್ತಾರೆ ಆ್ಯಂಡ್ ಒಂಜಿ ಬಿಂದಾಸ್ ಆ್ಯಟಿಟ್ಯೂಡ್ ಬೋಡು ಈ ಕ್ಯಾರೆಕ್ಟರ್ಗೆ ಪಂಡ ಒಂಜಿ ಡೋಂಟ್ ಕೇರ್ ಆ್ಯಟಿಟ್ಯೂಡ್ ಅವು ಇತ್ತಂಡಿದ್ದ ಇಡೀ ಪರ್ಫಾರ್ಮೆನ್ಸ್ ಬಟ್ ಹಿಂಗೆ ದಾದ ಪಂಡ ಡಾನ್ಸಿಂಗ್ ವೈಸ್ ಕೊರಿಯೋಗ್ರಫಿ ವೈಸ್ ಏರ್ ಕೊರಿಯೋಗ್ರಫ್ ಮಂತ್ ನೀರು ಕೊರಿಯೋಗ್ರಫರ್ ಕೈತಲ್ಲಿ ಪೋಯರ ಅತಿನ ಓನ್ ಕೊರಿಯೋಗ್ರಫಿಯಾ ಆ್ಯಕ್ಚುಲಿ ಕೊರಿಯೋಗ್ರಫಿ ಪಂಡ ಅವೆ ಆ್ಯಂಡ್ 1 ವೀಕ್ ಗುಪ್ಪುನಾಗ ಎನ್ನ ಕೊರಿಯೋಗ್ರಾಫರ್ ಇವನ್ ಆರು ಇಂಜೂರಿಸಿಡ್ ಇತ್ತಿನ ಒಂಜಿ ವ್ಯಕ್ತಿ ಸೊ ಅರೇನು ಯಾನ್ ಡಿಸ್ಟರ್ಬ್ ಅಂತೆ ಸರ್ ಎಂಕ್ ಬ್ಯಾಂಗ್ಳೂರುಡುಲೆ ಮಸ್ತ್ ಕಷ್ಟ ಒಂದುಂಡು ಬಿಕಾಸ್ ಊರುಡು ಬತ್ತದ ಕೊರಿಯೋಗ್ರಫಿ ಮನ್ಪುನಂಚಿನ ಒಂಜಿ ಕೆಪಾಸಿಟೀಸ್ ಇಜ್ಜಂಡು ಸೊ 1 ವೀಕ್ ತುಂಬು ರಜೆ ದೆತ್ತದ ನೆಟೆಗೆ ಬತ್ತು ಪ್ರಾಕ್ಟೀಸ್ ಮಂತೆ ಸೊ ಆರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಮನ್ಪೆ ಬಿಕಾಸ್ ಇನಿ ಆ್ಯಂಡ್ ಲಾಸ್ಟ್ ಮೂಮೆಂಟಡ್ ವಿದೌಟ್ ಕೊರಿಯೋಗ್ರಫಿ ಅತ್ತಂಡ ಫಸ್ಟ್ ರೌಂಡ್ ಆ್ಯಂಡ್ ಆಡಿಷನ್ ಸೆಲೆಕ್ಟ್ ಆತೀನಿ ನಾನು ಓನ್ ಕೊರಿಯೋಗ್ರಫಿಡ್ ಬಟ್ ಒಂಜಿ ಇಂಚಿನ ಒಂಜಿ ಪ್ಲಾಟ್ಫಾರ್ಮ್ ಫಸ್ಟ್ ರೌಂಡ್ ಒಂದು ಸಮತ ಬಂದಾಗ ಕೊರಿಯೋಗ್ರಫಿ ಆಬ್ವಿಯಸ್ಲಿ ಬೋರ್ಡ್ ಬಂದಾಂಡ್ ಐಕ್ ಅರಿಗೆ ಒಂಚೂರು ಉಪದ್ರ ಸೊ ಈರೊಂಜಿ ಕೊರಿಯೋಗ್ರಫರ್ ಅಂಡರ್ ಟ್ರೈನ್ ಆತಾರೆ ಈ ಡ್ಯಾನ್ಸ್ಗೋಸ್ಕರ ಬಟ್ ಯಾಂದಾದ ಪನ್ಪಂಡ ಕೊರಿಯೋಗ್ರಫಿ ವೈಸ್ ಒಂದು ನಲ್ಲ ಬೆಟರ್ ಮಂದಲ್ಲಿ ಐ ಡೋಂಟ್ ನೋ ಅಬೌಟ್ ದ ಇಂಜುರಿ ವೆದರ್ ಹಿ ಈಸ್ ಇಂಜೂರ್ಡ್ ಬಿಕಾಸ್ ಆಫ್ ದ್ಯಾಟ್ ಇಂಚಾಂಡ್ ಬಟ್ ಕೊರಿಯೋಗ್ರಫಿ ವೈಸ್ ಸ್ಟೆಪ್ ವೈಸ್ ನಲ್ಲ ಬೆಟರ್ ಬೈದು ಸಿನ್ಸ್ ಇಟ್ಸ್ ಎ ಕ್ಯಾರೆಕ್ಟರ್ ರೌಂಡ್ ಈ ಒಂಜಿ ಕ್ಯಾರೆಕ್ಟರ್ ತೊಚ್ಪವನ ಅಂಡಲ್ಲ ಆ ಕ್ಯಾರೆಕ್ಟರ್ ನಲ್ಲ ಒಂಚೂರು ಡೆವಲಪ್ ಆದ ನಲ್ಲ ಒಂಚೂರು ಎಂಡಿಂಗ್ ಆವಡು ಅಥವಾ ಡಾನ್ಸ್ ಸೀಕ್ವೆನ್ಸ್ ಆವಡು ಕೆಲವೊಂದು ಮೂಮೆಂಟ್ಸ್ ಲಂಚೆ ನಾವು ಫಿನಿಶಿಂಗ್ ಇಜ್ಜನ್ ಇಂದತ್ತ ಬಗ್ಗೆ ವರ್ಕ್ ಮಂತ್ಲಿ ದಾಯಪಂಡ ನಮ್ಮ ಎಕ್ಸ್ಕ್ಯೂಸಸ್ಗೆ ನಮ್ಮ ಮುಲ್ಪ ದಾಲ ಚಾನ್ಸ್ ಕೊರ್ರ ಆಪಿಜಿ ದಾಯಪಂಡ ಬೇತೆ ಕಂಟೆಸ್ಟೆಂಟ್ ನಕುಲು ಹೆಲ್ತ್ ಇಶ್ಯೂಸ್ ಇತ್ತದ್ಲ ಮುಲ್ ಗೋಲ್ಡನ್ ಬಜಾರ್ ದೊತ್ತೊನ್ನ ಕಂಟೆಸ್ಟೆಂಟ್ ಸುಲ್ಲೇರ್ ಸೊ ಅಂಚ ಕಂಪೇರ್ ಮನ್ಪನಾಗ ಐ ಥಿಂಕ್ ಟೈಮ್ ಇಜ್ ಅಂಡ್ ಇಂಚಿಂದ ಎಕ್ಸ್ಕ್ಯೂಸಸ್ನ ಅವಾಯ್ಡ್ ಮಂತ್ಲೆ ಯು ಗಟ್ ಆನ್ ಗೋಲ್ಡನ್ ಆಪರ್ಚುನಿಟಿ ನಿಕುಲೆ ಪನ್ನೊಂದುಲ್ಲ ಸೊ ಪ್ಲೀಸ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್ ಆಲ್ ದ ಬೆಸ್ಟ್ ಟು ಇಟ್ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸುರೇಶ್ ಸರ್ ಅಂಚನೆ ಪ್ರಮೋದ್ ಆಳ್ವ ಸರ್ ಹಾಯ್ ಜ್ಯೋತಿಶ್ರೀ ಹಾಯ್ ಸರ್ ಈ ಪಾತೆರ್ನ ಮಸ್ತ್ ಖುಷಿ ಆಪುಂಡು ಇಂಕ ಒವ್ವ ಮಿಸ್ ವರ್ಲ್ಡ್ ಕಂಟೆಸ್ಟೆಂಟ್ ದ ಪಾತೆರ್ನಾಗ ಅದು ಆರೊಂಜಿ ಕ್ವೆಶನ್ ಕೇಂದಿರತ್ತೆ ರಾಣಿ ಮಹಾರಾಣಿ ಫಿಲ್ಮ್ಡ್ ಡುವೆಲ್ ಕ್ಯಾರೆಕ್ಟರ್ ಒಂಜಿ ಆರ್ ಮಸ್ತ್ ಓಪನ್ ಬಿಂದಾಸ್ ಕ್ಯಾರೆಕ್ಟರ್ ಅವು ಮಾಲಾಶ್ರೀ ಐತೆ ಇನ್ನೋಸೆಂಟ್ ಕ್ಯಾರೆಕ್ಟರ್ ಮೂಲ ನಮ್ಮ ಜ್ಯೋತಿಶ್ರೀ ಇತ್ತ ಜ್ಯೋತಿಶ್ರೀ ಮಲ್ತೊಂದುಲ್ಲೆ ಸತ್ಯ ಬೊಕ ದೇವೇರ್ ರಾಜ ಎಂಕ್ ಒಂಜಿ ಫಸ್ಟ್ ದ ರಡ್ಡ್ ಸಾಂಗ್ ಗೊತ್ತೇ ಇಜ್ಜಿ ಆ ಕೇಂದಿಲ್ಲ ಇಜ್ಜಿ ಅನ್ ಸೆಕೆಂಡ್ ದ ಸಾಂಗ್ ಓಕೆ ಸುಮಾರು ಸತಿ ಕೇಂದರತ್ತೆ ಸರ್ ಕೇಂದ ಓಕೆ ಸೊ ಡೆಫಿನೆಟ್ಲಿ ಇರ್ನ ಫಸ್ಟ್ ಆಡಿಷನ್ಸ್ ರೌಂಡ್ ಹಿಡ್ದು ಮಸ್ತ್ ಶೋಕ್ ಮಾಡ್ತಾರೆ ಆಡಿಷನ್ಸ್ ರೌಂಡ್ ಇರೇಗೆ ಇರೇನೆ ಕಂಪೇರ್ ಮಾಡ್ತಂಡ ಒಂಚೂರು ಕಾನ್ಫಿಡೆನ್ಸ್ ಆದ ಈ ಸಲ ಒಂತ ಎನರ್ಜಿ ಮಲ್ತಾರೆ ಆಂಡ ನೆಕ್ಸ್ಟ್ ಈರ ಆಲ್ರೆಡಿ ತೂದು ಪಾರಿ ಎತ್ತೆತ್ತೆ ಎಡ್ಡೆ ಕಾಂಪಿಟೇಟರ್ ನಕ್ಲುಲ್ಲೇರು ಎತ್ತೆಡ್ಡೆ ಕೊರಿಯೋಗ್ರಾಫರ್ಸ್ನ ಹೈರ್ ಮಲ್ತದ ಪೂರ ಸೈಡ್ ಇಡ್ಲಾಕ್ಲ ಬೆಸ್ಟ್ ಕೊರತು ಒಂದಿಲ್ಲೇರು ಸೊ ಈ ಕಾಂಪಿಟೇಷನ್ ಮಸ್ತ್ ಸೀರಿಯಸ್ ಆದ್ಯತೆ ನೋಡು ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಮಾಲಾಶ್ರೀಯಾಗಿ ವೇದಿಕೆಗೆ ಬಂದಂಥ ಜ್ಯೋತಿಶ್ರೀ ಅವರ ಪರ್ಫಾರ್ಮೆನ್ಸ್ನ ನೋಡಿದ್ದೀವಿ. ಇನ್ನು ಮುಂದಕ್ಕೆ ಜಡ್ಜಸ್ಗಳ ಕಮೆಂಟ್ಗಳನ್ನು ಕೂಡ ಕೇಳಾಗಿದೆ. ಸೊ ಅದರಲ್ಲಿ ಒಂದಿಷ್ಟನ್ನು ತಗೊಂಡು ಇನ್ನು ಮುಂದಿನ ರೌಂಡ್ಗೆ ನಿಮ್ಮ ಪ್ರಿಪರೇಷನ್ಸ್ನ ಹೇಗೆ ಮಾಡಬೇಕು ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಜ್ಯೋತಿಶ್ರೀ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಮತ್ತೆ ಇನ್ನೊಂದು ಸಂಚಿಕೆ ಮುಗೀತಾ ಬಂದಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಪ್ರಾಯೋಜಕರಾದಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ, ನಮ್ಮ ವಾರ್ಡ್ರೋಬ್ ಕರ್ಟಸಿ ಚಂದವಾಗಿ ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ ದೀಸ್ ಕ್ಲೋತ್ಸ್ ಆರ್ ಫ್ರಾಮ್ ಕಾಸ್ಟ್ಯೂಮ್ ಕಾಟೇಜ್, ಹಾಗೂ ಹೇರ್ ಅಂಡ್ ಮೇಕಪ್ ಇಸ್ ದ ಕರ್ಟಸಿ ಫ್ರಾಮ್ B+ ಯುನಿಸೆಕ್ಸ್ ಸ್ಯಾಲೂನ್. ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ಹಾಗೆ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, KT ಸ್ಪೆಷಾಲಿಟಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್ ಇಡೀ ಫ್ಯಾಮಿಲಿ ಜೊತೆಗೆ ಹೋಗಿ ಮಜಾ ಮಾಡೋದಕ್ಕೆ ಒಂದು ಒಳ್ಳೆಯ ಜಾಗ, ಅವ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಬರ್ತ್ ಆ್ಯಂಡ್ ಬಿಯಾಂಡ್ಗೂ ಕೂಡ ಥ್ಯಾಂಕ್ಸನ್ನು ಹೇಳ್ತಾ, ಬಹಳಷ್ಟು ಜನರಿಗೆ ಥ್ಯಾಂಕ್ಸನ್ನು ಹೇಳೋಕ್ಕಿದೆ, ಆದರೆ ಅದನ್ನು ಮುಂದಿನ ಸಂಚಿಕೆಗೆ ಇಡ್ತಾ ಇದ್ದೀವಿ. ಯಾಕಂದರೆ ಇನ್ನಷ್ಟು ಪರ್ಫಾರ್ಮೆನ್ಸಸ್ ಆ ಒಂದು ಸಂಚಿಕೆಯಲ್ಲೂ ಕೂಡ ನಾವು ನೋಡೋಕಿದ್ದೀವಿ. ಸೊ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ನಾವು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ತಾವು ಕಾಯ್ತಾ ಇರಬೇಕು. ಯಾಕಂತ ಹೇಳಿದ್ರೆ ಇಲ್ಲಿವರೆಗಿನ ಆ್ಯಕ್ಷನ್ ಇದು ಒಂದು ಅಧ್ಯಾಯ, ಆದರೆ ಇನ್ನು ಮುಂದಿನ ಆ್ಯಕ್ಷನ್ ಅದು ಇನ್ನೊಂದು ಅಧ್ಯಾಯ ಆಗುತ್ತೆ. ಸೊ ಅಲ್ಲಿವರೆಗೂ ಪ್ಲೀಸ್ ಕೀಪ್ ವೇಟಿಂಗ್. ಆ್ಯಂಡ್ ದಿಸ್ ಈಸ್ ನಮ್ಮ ಟಿವಿ ಅರ್ಪಿಸುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಹೆಮ್ಮೆಯ ಕಾರ್ಯಕ್ರಮ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6. Dance, mommy, dance, dance, mommy, dance. This
program is brought to you by Sun Premium Refined Sunflower Oil. Powered by Citadel Developers and Amrit Noni. ಆರೋಗ್ಯದ ಭರವಸೆ. Co-sponsored by ಜನಪ್ರಿಯ ರೈಸ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಆಭರಣ ಟೈಮ್ಲೆಸ್ ಜ್ಯುವೆಲರಿ ಬ್ಯಾಂಗ್ಳೂರ್, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಮೆಕ್ಕಾಯ್, a promise of happiness, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್, KT ಸ್ಪೆಷಾಲಿಟಿ, ಭಾರ್ಗವ್ ಎಂಟರ್ಪ್ರೈಸಸ್, ದ ರೇಮಂಡ್ ಶಾಪ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಬರ್ತ್ ಬಿಯಾಂಡ್, ಯೂನಿಟಿ ಹಾಸ್ಪಿಟಲ್, ಬೇಬಿ ಕಾಪ್ ಪ್ರವಾಹಿ ಕ್ವಾಡ್, ಮೇಕಪ್ ಪಾರ್ಟ್ನರ್, B+, ವಾರ್ಡ್ರೋಬ್ ಪಾರ್ಟ್ನರ್, ಕಾಸ್ಟ್ಯೂಮ್ ಕಾಟೇಜ್.